ನಮಸ್ಕಾರ ವೀಕ್ಷಕರೇ, ಮಂಗಳೂರು ಜುವೆಲ್ಸ್ ಅರ್ಪಿಸುವಂತಹ ಗೆಸ್ ಮಾಡಿ ಪ್ರೈಸ್ ಗೆಲ್ಲಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮನ್ನ ಪ್ರೀತಿಯಿಂದ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಹೇಮಾ ಜಯರಾಮ್. ವೀಕ್ಷಕರೇ, ನಿಮಗೆ ಗೊತ್ತಿರುವ ಹಾಗೆ ಈ ಕಾರ್ಯಕ್ರಮದಲ್ಲಿ ನೀವು ಮಾಡಬೇಕಾಗಿರೋದು ಇಷ್ಟೇ. ನಾವು ಮಂಗಳೂರು ಜುವೆಲ್ಸ್ ವತಿಯಿಂದ ಒಂದು ಚಿನ್ನದ ಆಭರಣವನ್ನ ಡಿಸ್ಪ್ಲೇ ನಿಮ್ಗೆ ತೋರಿಸ್ತಾ ಹೋಗ್ತೀವಿ. ಆ ಒಂದು ಆಭರಣವನ್ನ ನೀವು ಸರಿಯಾಗಿ ಗಮನಿಸಿ ಅದರ ನಿಖರವಾದ ಬೆಲೆಯನ್ನ ಕರೆ ಮಾಡಿ ನಮಗೆ ತಿಳಿಸಿದಲ್ಲಿ ನಿಮಗೆ ಮಂಗಳೂರು ಜುವೆಲ್ಸ್ ವತಿಯಿಂದ ಒಂದು ಅತ್ಯದ್ಭುತವಾದಂತಹ ಬಹುಮಾನವನ್ನ ಗೆಲ್ಲುವಂತಹ ಸುವರ್ಣಾವಕಾಶ. ಜೊತೆಗೆ ಯಾರೆಲ್ಲ ಕರೆ ಮಾಡಿದಿರೋ ನೀವು ನಿಖರವಾದ ಬೆಲೆಯನ್ನ ಗೆಸ್ ಮಾಡಲಿಲ್ಲ ಅಂತಂದ್ರು ಕರೆ ಮಾಡಿದ ಪ್ರತಿಯೊಬ್ಬರಿಗೂ ಕೂಡ ಮಂಗಳೂರು ಜುವೆಲ್ಸ್ ಕಡೆಯಿಂದ ಒಂದು ವಿಶೇಷವಾದ ಬಹುಮಾನ ಸಿಗುವುದಕ್ಕಿದೆ. ಎಸ್, ನಾವು ಪ್ರತಿ ಬಾರಿ ಕೂಡ ಒಂದೊಂದು ವಿಭಿನ್ನವಾದ ಆಭರಣವನ್ನ ತೋರಿಸ್ತಾ ಬಂದಿದ್ದೀವಿ. ಹಾಗೆ ಪುರುಷರಿಗೆ ಕೂಡ ಬ್ರಾಸ್ಲೆಟ್, ಚೈನ್ ಇದನ್ನ ಕೂಡ ತೋರಿಸಿದ್ವಿ. ನಿಮ್ಮ ರೆಸ್ಪಾನ್ಸ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಹಾಗೆ ಯಾರೆಲ್ಲ ಮಂಗಳೂರು ಜುವೆಲ್ಸ್ಗೆ ವಿಸಿಟ್ ಮಾಡಿದ್ದೀರಾ ಎಲ್ಲ ಗ್ರಾಹಕರು ಕೂಡ ಒಳ್ಳೆಯ ರೆಸ್ಪಾನ್ಸ್ ಅನ್ನ ಕೊಟ್ಟಿದ್ದೀರಿ. ಜೊತೆಗೆ ಸುದ್ದಿ ವಾಹಿನಿಗೆ ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ನಮ್ಮೆಲ್ಲ ವೀಕ್ಷಕರಿಗೂ ಕೂಡ ಯಾರೆಲ್ಲ ಮಂಗಳೂರು ಜುವೆಲ್ಸ್ಗೆ ವಿಸಿಟ್ ಮಾಡಿ ಚಿನ್ನವನ್ನ ಖರೀದಿ ಮಾಡಿದಿರೋ ನಿಮಗೆ ಕೂಡ ವಿಶೇಷವಾದ ಡಿಸ್ಕೌಂಟ್ ಅನ್ನ ಮಂಗಳೂರು ಜುವೆಲ್ಸ್ ಅವರು ಕೊಟ್ಟಿದ್ದಾರೆ. ಎಸ್, ಇವಾಗ ನಾವು ಇವತ್ತು ತೋರಿಸ್ತಾ ಇರುವಂತಹ ಜ್ಯುವೆಲ್ರಿಯನ್ನ ನೋಡುವಂತಹ ಹೊತ್ತು ಅದಕ್ಕಿಂತ ಮೊದಲಾಗಿ ನಮಗೆ ಮಂಗಳೂರು ಜುವೆಲ್ಸ್ ಹಾಗೆ ಇವತ್ತು ನಾವು ತೋರಿಸ್ತಾ ಇರುವಂತಹ ಆಭರಣದ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ಅಲ್ಲಿನ ಸೇಲ್ಸ್ ಎಕ್ಸಿಕ್ಯೂಟಿವ್ ಧನಂಜಯ್ ಅವರಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಎಸ್, ಮಂಗಳೂರು ಜುವೆಲ್ಸ್ ಅರ್ಪಿಸುವಂತಹ ಗೆಸ್ ಮಾಡಿ ಪ್ರೈಸ್ ಗೆಲ್ಲಿ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ. ಎಲ್ಲರೂ ಬೇರೆ ಬೇರೆ ಕಡೆಗಳಿಂದ ಗ್ರಾಹಕರು, ವೀಕ್ಷಕ ಬಾಂಧವರು ಕರೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಸೊ ಇವತ್ತು ತೋರಿಸ್ತಾ ಇರುವಂತಹ ಆಭರಣವನ್ನ ನೋಡೋದಕ್ಕೆ ಅವರು ತುಂಬಾ ಕುತೂಹಲರಾಗಿ ಕಾಯ್ತಾ ಇರ್ತಾರೆ. ಎಸ್, ಇವತ್ತಿನ ಆಭರಣದ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಸರ್ ನೀವು. ಮೇಡಮ್, ಇದು ಆಂಟಿಕ್ ನೆಕ್ಲೆಸ್ ಇದೆ. ನಕಾಶ ವರ್ಕ್ ಇದರಲ್ಲಿ ಇರೋದು. ಯಾವುದು? ನಕಾಶ ವರ್ಕ್. ಎಸ್, ಮತ್ತೆ ಲೈಟ್ ವೆಯ್ಟ್ ಇದೆ, ನೋಡೋದಕ್ಕೆ ಗ್ರ್ಯಾಂಡ್ ಆಗಿ ಕಾಣಿಸ್ತಾ ಇದೆ. ಎಸ್, ಹೌದು. ಮತ್ತೆ ಇದಕ್ಕೆ ಲಾಸ್ಟ್ ಟೈಮ್ ಒಂದ್ಸರಿ ನೀವು ಹಾರ ನೋಡಿರ್ಬೋದು, ಲಾಂಗ್, ಅದಕ್ಕೆ ಸೆಟ್ ಆಗೋ ತರ ನೆಕ್ಲೆಸ್ ಅನ್ನ ತೋರಿಸ್ತಾ ಇದ್ದೀವಿ. ಎಸ್, ನಾವು ಲಾಸ್ಟ್ ಟೈಮ್ ಏನು ಒಂದು ಉದ್ದಕ್ಕಿರುವಂತಹ ಇದೇ ಡಿಸೈನ್ ಅಲ್ಲಿರುವಂತಹ ಹಾರವನ್ನ ನಿಮಗೆ ತೋರಿಸಿದ್ವಿ. ಅದರ ಪ್ರೈಸ್ ಅನ್ನ ಗೆಸ್ ಮಾಡಿ ಅಂತ ಹೇಳಿದ್ವಿ. ಅದಕ್ಕೆ ರಿಲೇಟೆಡ್ ಆಗಿ ಅದಕ್ಕೆ ಶಾರ್ಟ್ ಆಗಿ ಈ ನೆಕ್ಲೆಸ್ ಅನ್ನ ಇವತ್ತು ತೋರಿಸ್ತಾ ಇದ್ದೀವಿ. ನಕಾಶ ಡಿಸೈನ್ ಅಂತ ಬೇರೆ ಹೇಳಿದ್ರು. ನೋಡೋದಕ್ಕೆ ಇದು ಸ್ವಲ್ಪ ಹೆವಿಯಾಗಿ ಕಾಣುವಂತಹ ಜ್ಯುವೆಲ್ರಿಯಾಗಿ ಕಾಣಿಸುತ್ತೆ. ಆದ್ರೆ ಇದು ಅಷ್ಟೊಂದು ನಾವೇನು ನೋಡ್ತೀವೋ ಈ ಒಂದು ಡಿಸ್ಪ್ಲೇ ನೋಡ್ತಾ ಇರುವಂತಹ ಆಭರಣ ಎಷ್ಟು ಹೆವಿಯಾಗಿ ಕಾಣಿಸ್ತಾ ಇದೆಯೋ ಅಷ್ಟು ಚಿನ್ನ ಅದರಲ್ಲಿ ಇರೋದಿಲ್ಲ. ಒಂದ್ ಸ್ವಲ್ಪ ಲೈಟ್ ವೆಯ್ಟ್ ಆಗಿ ಈ ಡಿಸೈನ್ ಮಾಡಿದ್ದಾರೆ ಅಂತ ಧನಂಜಯ್ ಅವರು ಹೇಳಿದ್ರು. ಸೊ ಹಾಗಾಗಿ ನಮ್ಮ ವೀಕ್ಷಕ ಬಂದರು ಬರೀ ಲೈಟ್ ವೆಯ್ಟ್ ಅಂತಂದ್ರೆ ಒಂದು ಡಿಸೈನ್ ಮಾಡೋದಕ್ಕೆ ಬರೀ ಏನೂ ಇಲ್ಲದೆ ಚಿನ್ನದಲ್ಲಿ ಮಾಡಕ್ ಆಗೋದಿಲ್ಲ. ಗೆಸ್ ಮಾಡುವಾಗ ಸ್ವಲ್ಪ ಥಿಂಕ್ ಮಾಡಿ, ಯಾಕಂದ್ರೆ ಇದರ ಡಿಸೈನ್ ಅನ್ನ ಕೂಡ ನೀವು ಗೆಸ್ ಮಾಡಬೇಕಾಗತ್ತೆ. ಸೊ ಈ ಒಂದು ಜ್ಯುವೆಲ್ರಿ ಹೆವಿ ಜ್ಯುವೆಲ್ರಿ ಹಾಗೆ ಕಂಡ್ರು ಕೂಡ ಅಷ್ಟೊಂದು ಹೆವಿ ಅಲ್ಲ ಅಂತ ಅಷ್ಟೇ ಹೇಳ್ಬೋದು. ಸ್ವಲ್ಪ ಲೈಟ್ ವೆಯ್ಟ್ ಅಲ್ಲಿ ಮಾಡಿರ್ತಾರೆ. ಸೊ ನೀವು ಕರೆ ಮಾಡಿ ಮಾಡಬೇಕಾಗಿರೋದಿಷ್ಟೇ, ಈ ಒಂದು ಜ್ಯುವೆಲ್ರಿಯನ್ನ ಸರಿಯಾಗಿ ಗಮನಿಸಿ, ನೆಕ್ಲೆಸ್ ಅನ್ನ ಸರಿಯಾಗಿ ಗಮನಿಸಿ ಇದರ ನಿಖರವಾದ ಬೆಲೆಯನ್ನ ನಮಗೆ ಹೇಳುವಂತಹ ಪ್ರಯತ್ನವನ್ನ ಮಾಡಿ. ಈ ಮೊದಲು ನಾವು ಒಂದು ಇದೇ ತರದ ಡಿಸೈನ್ ನ ಉದ್ದದ ಸರವನ್ನ, ನೆಕ್ಲೆಸ್ ಅನ್ನ, ಚೈನ್ ಅನ್ನ ತೋರಿಸಿದ್ವಲ್ಲ ಸರ್, ಸ್ವಲ್ಪ ಒಳ್ಳೆ ಇದೇ ಡಿಸೈನ್ ಇರುವಂತಹ ಒಂದು ಸ್ವಲ್ಪ ಉದ್ದಕ್ಕಿರುವಂತಹ ಹಾರವನ್ನ ನಾವು ತೋರಿಸಿದ್ವಿ. ಅದಕ್ಕೆ ರಿಲೇಟೆಡ್ ಆಗಿ ಇವತ್ತು ಅದೇ ತರದ್ದು ಅದರ ಶಾರ್ಟ್ ನೆಕ್ಲೆಸ್ ಅನ್ನ ತೋರಿಸ್ತಾ ಇದೀವಿ. ಎಸ್, ನಮ್ಮ ಫಸ್ಟ್ ಕಾಲರ್ ರೆಡಿ ಇದ್ದಾರೆ. ಯಾರು ಅಂತ ನೋಡೋಣ. ಹೆಲೋ ಹೆಲೋ ಮೇಡಮ್, ನಮಸ್ತೆ. ಸುರೇಖಾ ಅವರು ಮಂಗಳೂರಿಂದ ಕರೆ ಮಾಡಿದ್ದಾರೆ. ಫಸ್ಟ್ ಕಾಲರ್ ಮೇಡಮ್, ಆವಾಗಿಂದ ವೇಟ್ ಮಾಡ್ತಾ ಇದ್ರಾ? ಓಕೆ, ನೋಡಿದ್ರಾ ಇವತ್ತಿನ ನೆಕ್ಲೆಸ್ ಅನ್ನ? ನೋಡಿದ್ರಾ? ಇಷ್ಟ ಆಯ್ತಾ? ಡಿಸೈನ್ ಹೇಗಿದೆ? ಚೆನ್ನಾಗಿದ್ಯಾ? ಲಾಸ್ಟ್ ಟೈಮ್ ನಾವೊಂದು ಹಾರ ತೋರಿಸಿದ್ವಿ. ಇದನ್ನ ಇದೇ ಡಿಸೈನ್ ಅಲ್ಲಿ ಬರುವಂತ ಹಾರವನ್ನ ತೋರಿಸಿದ್ವಿ. ಅದಕ್ಕೆ ರಿಲೇಟೆಡ್ ಆಗಿರುವಂತ ಶಾರ್ಟ್ ನೆಕ್ಲೆಸ್ ಇದು ಮೇಡಮ್. ಈಗ ಧನಂಜಯ್ ಅವರು ಎಕ್ಸ್ಪ್ಲೇನ್ ಮಾಡಿದ್ರು ಈ ಡಿಸೈನ್ ಹೇಗಿದೆ ಅಂತ, ಕೇಳಿಸ್ಕೊಂಡ್ರಿ ಅಂತ ಅನ್ಕೊಳ್ತೀನಿ. ಎಷ್ಟಿರ್ಬೋದು ಮೇಡಮ್ ಇದ್ರ ಬೆಲೆ? ಎಷ್ಟು? 2,60,000? 50,000. ಓಕೆ, ಸುರೇಖಾ ಅವರು ಮಂಗಳೂರಿಂದ ಕರೆ ಮಾಡಿ ಹೇಳ್ತಾ ಇದ್ದಾರೆ ಈ ಒಂದು ನೆಕ್ಲೆಸ್ನ ಬೆಲೆ 2.5 ಲಕ್ಷ ಇರಬಹುದು ಅಂತ. ಮೇಡಮ್, ಕಾರ್ಯಕ್ರಮದ ಕೊನೆಯಲ್ಲಿ ಇದರ ನಿಖರವಾದ ಬೆಲೆಯನ್ನ ಅನೌನ್ಸ್ ಮಾಡ್ತೀವಿ. ಕಾರ್ಯಕ್ರಮವನ್ನ ನೋಡ್ತಾ ಇರಿ. ಥ್ಯಾಂಕ್ ಯು ಮೇಡಮ್ ಕರೆ ಮಾಡಿದ್ದಕ್ಕಾಗಿ. ಓಕೆ, ಯಾರೆಲ್ಲ ಕಾಲ್ ಮಾಡ್ತಾ ಇರ್ತೀರೋ ಇನ್ನೊಂದು ಕಾಲ್ ಕೂಡ ಎಂಗೇಜ್ ಇರುತ್ತೆ. ಸೊ ನೀವು ನಮ್ಮ ಜೊತೆಗೆ ಚೆನ್ನಾಗಿ ಮಾತನಾಡಬೇಕಾದ್ರೆ ನಿಮ್ಮ ವಾಲ್ಯೂಮನ್ನು ಸ್ವಲ್ಪ ಜೋರಾಗಿ ಮಾತಾಡಿ. ಮತ್ತೆ ಮತ್ತೆ ಕೇಳಿದ್ದನ್ನೇ ಕೇಳೋದಕ್ಕಿಂತ ಸ್ವಲ್ಪ ನೀಟಾಗಿ ನೀವೇನು ಬೆಲೆಯನ್ನು ಹೇಳ್ತೀರೋ ಅದನ್ನು ನೀಟಾಗಿ ಸ್ವಲ್ಪ ಜೋರಾಗಿ ನಮಗೆ ಹೇಳಿ. ಎಸ್, ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ಹೆಲೋ
ಎಸ್ ಕಾಲ್ ಕಟ್ ಆಗಿದೆ ಅಂತ ಅನ್ಕೊಳ್ತೀನಿ. ಎಸ್ ಗೆಸ್ ಮಾಡುವಾಗ ಆಗಲೇ ಹೇಳಿದೆ, ಕೆಲವು ಸಲ ನಾವು ಲೈಟ್ ವೆಯ್ಟ್ ಅಂತ ಹೇಳಿದ ಕೂಡಲೇ ಅವರು ತುಂಬ ಲೈಟ್ ವೆಯ್ಟ್ ಅಂತ ಅನ್ಕೊಳ್ತಾರೆ. ಆದರೆ ನಮಗೊಂದು ಚಿನ್ನ ಖರೀದಿ ಮಾಡುವವರಿಗೆ, ನಮಗೆ ಚಿನ್ನ ತಗೊಳ್ಳೋರಿಗೆ ಒಂದು ಐಡಿಯಾ ಇರುತ್ತೆ. ಒಂದು ಡಿಸೈನ್ ನೋಡಿ, ಇದು ಕಾಯಿನ್ ಥರ ಇರುವಂತಹ ಡಿಸೈನ್ ಸ್ವಲ್ಪ ದಪ್ಪಕ್ಕೆ ಕೂಡ ಇದೆ ಅಲ್ವಾ ಈ ಡಿಸೈನ್. ಸ್ವಲ್ಪ ಒಬ್ಸರ್ವ್ ಮಾಡಿ ಕರೆಕ್ಟಾಗಿ. ಜೊತೆಗೆ ಒಂದು ಕಾಯಿನ್ನ ಡಿಸೈನ್ ಅಂತಂದ್ರೂ ಅದಕ್ಕೊಂದು ನಿಖರವಾದಂತಹ ಒಂದು ಚಿನ್ನ ಬೇಕಾಗುತ್ತೆ. ಬರೀ ಲೈಟ್ ವೆಯ್ಟಲ್ಲಿ ಇದನ್ನು ಮಾಡೋದಕ್ಕಾಗೋದಿಲ್ಲ. ಸೊ ಸರಿಯಾಗಿ ಗೆಸ್ ಮಾಡಿ ಆರಾಮಾಗಿ ಕಾಲ್ ಮಾಡಿ ಹೇಳಿ. ಗಡಿಬೇಡಿ ಇಲ್ಲಿ ಕಾಲ್ ಸಿಗಬೇಕು ಅಂತ ಡಿಸೈನನ್ನು ನೋಡದೆ ಹೇಳೋದಕ್ಕೆ ಹೋಗಬೇಡಿ. ಎಸ್ ನೆಕ್ಸ್ಟ್ ಕಾಲರ್. ಹೆಲೋ ಸರ್ ನಮಸ್ತೆ, ವಿಶ್ವನಾಥ್ ಅವರು ಪಾಲ್ತಾಡಿಂದ. ಎಸ್, ಇವತ್ತಿನ ನೆಕ್ಲೆಸ್ ನಿಮ್ಗೆ ಇಷ್ಟ ಆಯ್ತಾ ಸರ್? ಇಷ್ಟ ಆಯ್ತಾ? ಚೆನ್ನಾಗಿದೆಯಾ ಡಿಸೈನು? ನಿಜವಾಗ್ಲೂ ಡಿಸೈನ್ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಒಂದು ಫಂಕ್ಷನಿಗೆ ಒಂದ್ 2-3 ಸರಗಳನ್ನ ಹಾಕೊಳ್ಳೋದಕ್ಕಿಂತಲೂ ಒಂದೇ ನೆಕ್ಲೆಸ್ ಅನ್ನ ತುಂಬಾ ಚೆನ್ನಾಗಿ ವೇರ್ ಮಾಡ್ಬೋದು. ಟ್ರೆಡಿಷನಲ್ ಕೂಡ ಇದೆ, ಸ್ವಲ್ಪ ಮಾಡರ್ನ್ ಲುಕ್ ಅಲ್ಲಿ ಕೂಡ ಇದೆ. ಆಂಟಿಕ್ ಜ್ಯುವೆಲ್ರಿ ಇದು. ಸರ್ ಬೆಲೆ ಹೇಳೋದಾ, ಎಷ್ಟಿರ್ಬೋದು ಇದ್ರ ಬೆಲೆ ಅಂತ? 6,75,000ನಾ? ಓಕೆ, ವಿಶ್ವನಾಥ್ ಅವರು ಪಾಲ್ತಾಡಿಂದ ಕರೆ ಮಾಡಿ ಹೇಳ್ತಾ ಇದ್ದಾರೆ ಈ ನೆಕ್ಲೆಸ್ನ ಬೆಲೆ 6,75,000 ಅಂತ. ಎಸ್ ಸರ್ ಗೊತ್ತಿಲ್ಲ, ನೋಡೋಣ. ಚಿನ್ನ ತಗೊಳ್ತಾ ಇರ್ತೀರಾ ಸರ್? ತಗೊಳ್ತಾ ಇರ್ತೀರಾ? ಮಂಗಳೂರು ಜ್ಯುವೆಲ್ಸ್ಗೆ ಹೋಗೋದಾಗಾದ್ರೆ ಈ ನೆಕ್ಲೆಸ್ ನೋಡೋದಾ? ಹೋಗ್ಬೇಕಾ? ನೋಡಿ ಒಂದ್ಸಲ ಹೋಗಿದ್ದೀರಿ, ಮತ್ತೆ ಹೋಗ್ಬೇಕು ಅಂತ ಅನಿಸುತ್ತೆ ಅಲ್ಲಿ ಹೋದ್ಮೇಲೆ. ಹೌದಾ? ಏನ್ ತಗೊಂಡ್ರಿ? ಓಕೆ, ಸೂಪರ್ ಆಗಿರುವಂತ ಸ್ಕೀಮ್ಸ್ಗಳು ಕೂಡ ಇದೆ ಸರ್. ಹೋಗಿ ಇಷ್ಟೆಷ್ಟು ಚೆನ್ನಾಗಿರುವಂತ ಡಿಸೈನ್ಗಳು ಕೂಡ, ಒಳ್ಳೊಳ್ಳೆಯ ಆಭರಣಗಳು ಕೂಡ ಇದೆ. ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕಾಗಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಎಸ್ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ಹೆಲೋ 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 ಸರ್ ನಮಸ್ತೆ. ಹೆಲೋ ಸರ್ ನಮಸ್ತೆ ಅಂದಾಗ ಎಷ್ಟು ಜೋಶಲ್ಲಿತ್ತು, ಮತ್ತೇನಾಯ್ತು? ಹೆಲೋ ಏನಿಲ್ವಾ? ಏನ್ ನೆಕ್ಲೆಸ್ ನೋಡ್ಕೊಂಡು ಬಾಕಿ ಆದ್ರೆ ಹೇಗೆ? ನೆಕ್ಲೆಸ್ ನೋಡ್ಕೊಂಡು ಬಾಕಿ ಆದ್ರ ಸರ್? ಹೌದಾ? ಬಿಡಿ, ಬೆಲೆ ಹೇಳೋದು ಆಮೇಲೆ ಇರ್ಲಿ. ನೆಕ್ಲೆಸ್ ತಗೊಳ್ಳೋಣ, ಮಂಗಳೂರು ಜ್ಯುವೆಲ್ಸ್ಗೆ ಹೋಗಿ ತಗೊಳ್ವಾನಾ? ಫ್ರೀಯಾಗಿ ಕೊಟ್ರೆ ತಗೋಬೋದಲ್ಲ. ಸರ್ ಇಷ್ಟ ಆಯ್ತಾ ಡಿಸೈನ್? ಚೆನ್ನಾಗಿದ್ಯಾ? ಈಗ ಇನ್ನೇನು ಆಟಿ ಎಲ್ಲ ಮುಗೀತು, ಇನ್ ಮದುವೆ ಸೀಸನ್ ಬರ್ತಾ ಇದೆ. ಮದುಮಕ್ಕಳಿಗೆ ನೋಡಿ ಒಂದು ಒಳ್ಳೆ ಆಭರಣವನ್ನ ತೋರಿಸ್ತಾ ಇದೀವಿ ಅಲ್ವಾ? ಎಸ್, ಬೆಲೆ ಎಷ್ಟಿರ್ಬೋದು ಸರ್ ಇದ್ರದ್ದು? 7,45,000 ಅಂತ ಹೇಳ್ತಾ ಇದ್ದಾರೆ ಜಯರಾಮ್ ಅವರು ಪಂಜಳದಿಂದ ಕರೆ ಮಾಡಿ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ನೋಡೋಣ ಕಾರ್ಯಕ್ರಮದ ಕೊನೆಯಲ್ಲಿ ಇದ್ರ ಬೆಲೆ ಎಷ್ಟಿರ್ಬೋದು ಅಂತ. ಓಕೆನಾ? ಎಸ್ 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 ಓಕೆ. ಎಸ್, ಒಬ್ಬೊಬ್ರು ಒಂದೊಂದು ಬೆಲೆಯನ್ನು ಗೆಸ್ ಮಾಡ್ತಾ ಇದ್ದಾರೆ. ನಾನು ಅವಾಗಲೇ ಹೇಳಿದೆ ನೋಡಿ, ಧನಂಜಯ ಅವರು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ನಾವು ಲಾಸ್ಟ್ ಟೈಮ್ ಇದರ ಹಾರವನ್ನು ತೋರಿಸಿದ್ವಿ. ಯಾಕಂದರೆ ಕಾರ್ಯಕ್ರಮ ನೋಡ್ತಾ ಇದ್ದವ್ರಿಗೆ ಒಂದು ಹಾರದ ಬೆಲೆ ಗೊತ್ತಿರುತ್ತೆ, ಈ ಮೊದಲು ಕಾರ್ಯಕ್ರಮವನ್ನು ನೋಡಿರೋರಿಗೆ. ಸೊ ಹಾಗಾಗಿ ಮತ್ತೆ ಹೇಳ್ತಾ ಇದ್ದೀನಿ, ಇದು ತೀರಾ ಹೆವಿ ಅಂತ ಕಂಡ್ರು ಕೂಡ ತೀರಾ ಹೆವಿ ಕೂಡ ಅಲ್ಲ, ಸ್ವಲ್ಪ ಲೈಟ್ ವೆಯ್ಟ್ ಕೂಡ ಹೌದು. ಹಾಗಂತ ಲೈಟ್ ವೆಯ್ಟ್ ಅಂದರೆ ಬರೀ ಲೈಟ್ ವೆಯ್ಟ್ ಕೂಡ ಅಲ್ಲ, ತುಂಬ ಚೆನ್ನಾಗಿರುವಂತಹ ಡಿಸೈನ್. ನಾನು ಈಗಾಗಲೇ ಹೇಳಿದೆ, ಶುಭ ಸಮಾರಂಭಗಳು ಇನ್ನೇನು ಬರ್ತಾ ಇರುತ್ತೆ, ನೆಕ್ಸ್ಟ್ ತುಂಬ ಫಂಕ್ಷನ್ಗಳಿದೆ. ಸೊ ಯಾರಿಗೆಲ್ಲ ಇಂತಹ ಒಂದು ಆಭರಣ, ಒಂದೇ ಆಭರಣದಲ್ಲಿ ನಾವು ತುಂಬ ಚೆನ್ನಾಗಿ ಕಾಣಬೇಕು, ತುಂಬ ಹೆವಿ ಅಂತ ಅನ್ನಿಸ್ಬೇಕು, ಕಡಿಮೆ ನಮ್ಮ ರೀಸನೇಬಲ್ ರೇಟಿಗೆ ಕೂಡ ಸಿಗಬೇಕು ಅಂತ ಇದ್ದರೆ ನೋಡಿ, ಮದುವೆ ಫಂಕ್ಷನ್ ಎಲ್ಲ ಇದ್ದರೆ ನಿಮ್ಮ ಮನೆಯಲ್ಲಿ, ಅಥವಾ ಯಾರಿಗೋ ಗಿಫ್ಟ್ ಮಾಡಬೇಕು, ಅಥವಾ ಹೆಣ್ಣಿನ ಕಡೆಯವ್ರಿಗೆ ಕೊಡಬೇಕು, ಇಂಥದ್ದಕ್ಕೆಲ್ಲ ಒಪ್ಪುವಂತಹ ಜ್ಯುವೆಲ್ರಿ ಇದು. ಸಾಂಪ್ರದಾಯಿಕವಾಗಿ ಕೂಡ ಹೌದು, ಮಾಡರ್ನ್ ಆಗಿ ಕೂಡ ಹೌದು, ಆಂಟಿಕ್ ಜ್ಯುವೆಲ್ರಿ. ಎಸ್ ನೆಕ್ಸ್ಟ್ ಕಾಲರ್ ಯಾರಿದ್ದಾರೆ? ಹೆಲೋ ಹೆಲೋ ಹಲೋ ನಮಸ್ತೆ, ಪೂರ್ವಿ ಅವರು ಮಂಗಳೂರಿಂದ. ಪೂರ್ವಿ ಅವರೇ, ಹೌದು. ಓಕೆ, మరి ನೋಡಿದ್ರಾ ಇವತ್ತಿನ ನೆಕ್ಲೆಸ್? ನೋಡಿದ್ರಾ? ಡಿಸೈನ್ ಹೇಗೆ ಅನಿಸ್ತು? ಚೆನ್ನಾಗಿದೆಯಾ? ಓಕೆನಾ? ನೀವು ಚಿನ್ನ ತಗೊಳ್ತಾ ಇರ್ತೀರಾ? ನೆಕ್ಸ್ಟ್ ತಗೊಳ್ಳೋ ಪ್ಲಾನ್ ಇದೆಯಾ? ನೋಡುವನಾ? ನಾವೊಂದ್ಸಲ ಮಂಗಳೂರು ಜ್ಯುವೆಲ್ಸ್ ಅಲ್ಲಿ ತಗೊಂಡು ನೋಡೋಣ ಅಲ್ವಾ? ನೋಡಿ, ನಮ್ಮ ಗ್ರಾಹಕರಿಗೆ, ನಮ್ಮ ವೀಕ್ಷಕರಿಗೆ ಇನ್ನೂ ಡಿಸ್ಕೌಂಟ್ ಅಲ್ಲಿ ಕೊಡ್ತಾ ಇದ್ದಾರೆ ಮಂಗಳೂರು ಜ್ಯುವೆಲ್ಸ್ ಅವರು. ಸೊ ನಿಮ್ಗೆ ಏನಾದ್ರು ತಗೋಬೇಕು ಅಂತಂದ್ರೆ ಮಂಗಳೂರು ಜ್ಯುವೆಲ್ಸ್ಗೆ ವಿಸಿಟ್ ಮಾಡಿ, ಮಂಗಳೂರಿಂದ ಪುತ್ತೂರಿಗೆ ಬನ್ನಿ. ಓಕೆನಾ?
ಓಕೆನಾ, ಅಲ್ಲಿಯ ಸಿಬ್ಬಂದಿಗಳು ಕೂಡ ನಿಮ್ಗೆ ಚೆನ್ನಾಗಿರುವಂತ ಜ್ಯುವೆಲ್ರಿಯನ್ನ ನಿಮ್ಗೆ ಹೇಗ್ ಬೇಕು ಹಾಗೆ ತೋರಿಸ್ಕೊಡ್ತಾರೆ. ಜೊತೆಗೆ ನಿಮ್ಗೆ ಬೇಡ ಬೇರೆ ಡಿಸೈನ್ ಬೇಕು ಅಂತ ಅಂದ್ರೂ ಕೂಡ ಕಸ್ಟಮೈಸ್ ಮಾಡ್ಕೊಡ್ತಾರೆ. ಇದ್ರೆ ಬೆಲೆ ಹೇಳೋದಾ, ಗೆಸ್ ಮಾಡೋದಾ? ಎಷ್ಟು? 7 ಲಕ್ಷನಾ? ಓಕೆ, ಪೂರ್ವಿಯವರು ಮಂಗಳೂರಿಂದ ಕರೆ ಮಾಡಿ ಹೇಳ್ತಾ ಇದ್ದಾರೆ ಇದರ ರೇಟ್ 7 ಲಕ್ಷ ಇರಬಹುದು ಅಂತ. ಕಾರ್ಯಕ್ರಮ ನೋಡ್ತಾ ಇರಿ ಕೊನೆವರೆಗೂ. ಏನಾದ್ರೂ ನೀವು ನಿಖರವಾದ ಬೆಲೆಯನ್ನ ಹೇಳಿಲ್ಲ ಅಂತಂದ್ರೂ ಬೇಜಾರಾಗ್ಬಿಡಿ. ಕಾಲ್ ಮಾಡಿದ ಪ್ರತಿಯೊಬ್ಬರಿಗೂ ಕೂಡ ಮಂಗಳೂರು ಜ್ಯುವೆಲ್ಸ್ ಅವರು ಒಂದು ವಿಶೇಷವಾದ ಉಡುಗೊರೆಯನ್ನ ಕೊಡ್ತಾರೆ. ಓಕೆನಾ? ಎಸ್, ಥ್ಯಾಂಕ್ ಯು ಸೋ ಮಚ್. ಓಕೆ ಓಕೆ ಓಕೆ. ತುಂಬ ಚೆನ್ನಾಗಿರುವಂತಹ ಡಿಸೈನ್, ನನಗೂ ಕೂಡ ತುಂಬ ಮತ್ತೆ ಮತ್ತೆ ನೋಡುವ ಅಂತ ಅನಿಸ್ತಾ ಇದೆ. ಅಷ್ಟು ಚೆನ್ನಾಗಿದೆ ಡಿಸೈನ್ ಕೂಡ, ಒಂದೊಳ್ಳೆಯ ವಿನ್ಯಾಸದಲ್ಲಿ ಪೋಣಿಸಿದ್ದಾರೆ. ನಾರ್ಮಲ್ ನೆಕ್ಲೆಸ್ ಥರ ಫುಲ್ ರೌಂಡ್ ಕೂಡ ಅಲ್ಲ, ಒಂಥರ ನೀಟಾಗಿ ನಿಲ್ಲುತ್ತೆ ಕೂಡ ಕುತ್ತಿಗೆಗೆ ಅಂತ ಅನಿಸುತ್ತೆ ನೋಡಿದಾಗ. ಇನ್ನೂ ಡಿಟೇಲ್ ಆಗಿ ನೋಡಬೇಕು ಅಂತ ಅನಿಸಿದ್ರೆ ಒಂದ್ಸಲ ಮಂಗಳೂರು ಜ್ಯುವೆಲ್ಸ್ಗೆ ವಿಸಿಟ್ ಮಾಡಿ. ನೀವು ತಗೋತಿರೋ ಬಿಡ್ತಿರೋ ಪರವಾಗಿಲ್ಲ, ಬಟ್ ನೋಡೋದಕ್ಕೆ ಏನು ಅಭ್ಯಂತರ ಇಲ್ಲ. ಅಲ್ಲಿಯ ಸಿಬ್ಬಂದಿಗಳು ಕೂಡ ನಿಮ್ಮ ಜೊತೆಗೆ ಅತ್ಯಂತ ಒಳ್ಳೆಯ ರೀತಿಯ ಸ್ಪಂದನೆಯನ್ನು ಕೊಡ್ತಾರೆ. ಹಾಗಾಗಿ ಜಸ್ಟ್ ಮಾರ್ಕೆಟ್ ರೋಡಿಗೆ ಹೋದಾಗ, ಮೀನು ಮಾರ್ಕೆಟಿಗೆ ಹೋದಾಗ ಒಂದ್ಸಲ ವಿಸಿಟ್ ಮಾಡಿ ಮಂಗಳೂರು ಜ್ಯುವೆಲ್ಸ್ಗೆ. ಎಸ್, ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ಹೆಲೋ ನಮಸ್ತೆ ಮೇಡಮ್. ನಮಸ್ತೆ. ಓಕೆ, ಮಳೆ ಇದೆಯಾ? ಆರಾಮಿದ್ದೀನಿ, ನೀವೇ ಆರಾಮಾ? ಓಕೆ, ನಾಳೆ ಇಂಡಿಪೆಂಡೆನ್ಸ್ ಡೇ ಜೋರಿದೆಯಾ ಪ್ರಿಪ್ರೇಷನ್ನು? ನಾಳೆ ನಿಮಗೆ ಸ್ವಾತಂತ್ರ್ಯ ಸಿಗುತ್ತೆ ಮೇಡಮ್. ನೋಡಿದ್ರಾ ನೆಕ್ಲೆಸ್? ನೋಡಿದ್ರೆ 5,300,000. ಎಸ್, ರೇಖಾ ಅವರು ಇಚ್ಲಂಪಾಡಿಂದ ಕರೆ ಮಾಡಿ ಹೇಳ್ತಾ ಇದ್ದಾರೆ ಈ ಒಂದು ನೆಕ್ಲೆಸ್ ನ ಬೆಲೆ 5,300,000 ಅಂತ. ಮೇಡಮ್ ನೋಡೋಣ ಎಷ್ಟಿದೆ. ಕಾರ್ಯಕ್ರಮದ ಕೊನೆಯಲ್ಲಿ ಅನೌನ್ಸ್ ಮಾಡ್ತೀವಿ. ಏನಾದ್ರು ಚಿನ್ನ ತಗೊಳ್ಳೋ ಪ್ಲಾನ್ ಇದ್ರೆ ಅಥವಾ ನಿಮ್ಮ ಫ್ರೆಂಡ್ಸಿಗೆ ಅಥವಾ ಯಾರಾದ್ರೂ ಶುಭ ಸಮಾರಂಭ ನಿಮ್ಮ ಫ್ಯಾಮಿಲಿಯಲ್ಲಿ ನಡೀತಾ ಇದ್ರೆ ನೋಡಿ, ಒಳ್ಳೊಳ್ಳೆ ಡಿಸೈನ್ಗಳು ಅಲ್ಲಿ ಹೋಗಿ ನೋಡೋದಕ್ಕಿಂತ ಇಲ್ಲೇ ತೋರಿಸ್ತಾ ಇದ್ದೀವಿ. ಲಾಸ್ಟ್ ಟೈಮ್ ನಾವು ಇದರ ಉದ್ದವಾದಂತ ಹಾರವನ್ನ ಇದೇ ಡಿಸೈನ್ ಅಲ್ಲಿ ತೋರಿಸಿದ್ವಿ. ಓಕೆ, ಖುಷಿ ಆಯ್ತಾ? ಖುಷಿ. ಹೌದಾ? ಚಿನ್ನ ಡಿಸೈನ್ ಎಲ್ಲ ಹೇಗಿತ್ತು? ಏನ್ ತಗೊಂಡ್ರಿ? ಚೈನಾ? ಕಾಲ್ ಚೈನ್. ಬೆಳ್ಳಿ ತಗೊಂಡ್ರ? ಬೆಳ್ಳಿಗೆ ಕೂಡ ಡಿಸ್ಕೌಂಟ್ ಕೊಡ್ತಾ ಇದ್ರು. ಓಕೆ ಓಕೆ, ಬೆಳ್ಳಿ ತಗೊಂಡ್ರಿ. ಚಿನ್ನಾನು ತಗೊಳ್ಳಿ ಮೇಡಮ್. ಓಕೆ, ಖಂಡಿತವಾಗ್ಲೂ ಹೋಗಿ, ಒಳ್ಳೊಳ್ಳೆ ಸ್ಕೀಮ್ಸ್ ಗಳಿದೆ ಮ್ಯಾಮ್. ಹಬ್ಬ ಇದೆ. ಹೌದು, ಹಬ್ಬಕ್ಕೆ ಇನ್ನೂ ಡಿಸ್ಕೌಂಟ್ ಇದೆ ಅಂತೆ ನೋಡಿ. ಮಾನ್ಸೂನ್ ಆಫರ್ಗಳು ನಡೀತಾ ಇದೆ. ಸೊ ನಿಮ್ಗೆ ಮಾನ್ಸೂನ್ ಮುಗಿದ್ರು ಕೂಡ ಆಫರ್ ಕೊಡ್ತಾರೆ, ನೀವು ಹೇಳಿ. ಓಕೆನಾ? ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಎಸ್, ಓಕೆ 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 ಓಕೆ. ಮಂಗಳೂರು ಜ್ಯುವೆಲ್ಸ್ಗೆ ಯಾರೆಲ್ಲ ಈ ಕಾರ್ಯಕ್ರಮ ನೋಡಿ ತುಂಬ ಜನ ವಿಸಿಟ್ ಮಾಡಿದ್ದಾರೆ. ತುಂಬ ಜನ ಕೂಡ ಯಾರೆಲ್ಲ ವಿಸಿಟ್ ಮಾಡಿದಾರೋ, ಯಾರೋ ಅಲ್ಲಿಂದ ಚಿನ್ನ ಖರೀದಿ ಮಾಡಿದಾರೋ ಎಲ್ಲರೂ ಕೂಡ ಉತ್ತಮವಾದ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಯಾರೂ ಕೂಡ ನಿರಾಶರಾಗಬೇಡಿ. ಒಂದ್ಸಲ ಜಸ್ಟ್ ವಿಸಿಟ್ ಮಾಡೋದಕ್ಕೆ ಏನಾಗಬೇಕಲ್ವಾ, ಒಂದ್ಸಲ ವಿಸಿಟ್ ಮಾಡಿ ಅಲ್ಲಿರುವಂಥ ಚಿನ್ನಾಭರಣವನ್ನು ನೋಡಿ. ಯಾಕಂದರೆ ಲೈಟ್ ವೆಯ್ಟ್ ಆಗಿ ನಮಗೆ ಬೇಕಾಗಿರುವಂಥ ಡಿಸೈನನ್ನು ನಾವು ಬೇರೆ ಕಡೆ ತಗೊಳ್ಳೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ನಮ್ಮವರು ಪುತ್ತೂರಿನವರು ಕೂಡ ಮೊದಲೇದಾಗಿ ವಿಸಿಟ್ ಮಾಡಿ. ಕರೆಯನ್ನು ಮಂಗಳೂರು, ಬೆಂಗಳೂರು, ಸುಳ್ಯ, ಕಾಸರಗೋಡು ಎಲ್ಲ ಕಡೆಯಿಂದ ನಮ್ಮ ಗ್ರಾಹಕರು, ವೀಕ್ಷಕ ಬಂದರು ಮಾಡ್ತಾ ಇದ್ದಾರೆ. ಸೊ ನಮ್ಮ ಪುತ್ತೂರಿನವರು ಒಂದ್ಸಲ ವಿಸಿಟ್ ಮಾಡಿ ನೋಡಿ, ಫಸ್ಟ್ ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ. ಹೌದು ಹೌದು ಹೌದು, ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದೆ, ಮತ್ತೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಹೆಲೋ, ನೆಕ್ಸ್ಟ್ ಕಾಲರ್. ಹೆಲೋ, ವಿನೀತ್ ಅವ್ರು ವಿಟ್ಲದಿಂದ. ನಮಸ್ತೆ. ನಮಸ್ತೆ, ಹೇಗಿದ್ದೀರಿ? 2 ಸಲ ವಿಸಿಟ್ ಮಾಡಿದ್ರಲ್ವಾ ಮಂಗಳೂರು ಜ್ಯುವೆಲ್ಸ್ಗೆ ನೀವು? ಏನ್ ಚಿನ್ನ ತಗೊಂಡಿದ್ರಿ? ಏನ್ ಚಿನ್ನ ತಗೊಂಡಿದ್ರಿ? ಅಮ್ಮ ಚಿನ್ನ ತಗೊಂಡ್ರ ಅಲ್ಲಿಂದ? ಯಾವಾಗ ತಗೊಂಡಿದ್ದು? ಹೌದಾ? ಮತ್ತೆ ಈ ನೆಕ್ಲೆಸ್ ತಗೊಳ್ಬಹುದಿತ್ತಲ್ಲ? ಹೌದಾ? ನೋಡಿ, ಅಮ್ಮ ಅಪ್ಪ ಎಂತ ಆನಿವರ್ಸರಿ ಇತ್ತ ಅಮ್ಮ ಅಪ್ಪಂದು? ಇಲ್ಲ, ಚಿನ್ನ ತಗೊಂಡ್ರಾ? ಅಪ್ಪನಿಗೆ ಅಮ್ಮ ಚಿನ್ನ ಕೊಟ್ರು, ಅಪ್ಪನಿಗೆ ಅಮ್ಮ ಚಿನ್ನ ಕೊಟ್ರು, ಅಮ್ಮನಿಗೆ ಅಪ್ಪ ಚಿನ್ನ ಕೊಟ್ರಾ? ಗಿಫ್ಟ್ ಮಾಡಿದ್ದಾ? ಓಕೆ, ಯಾಕೆ ಅಮ್ಮ ಅಪ್ಪ ಮಾತಾಡ್ತಾ ಇಲ್ಲ? ಮಗನ ಹತ್ರ ಮಾತಾಡ್ಸ್ತಾ ಇದಾರಲ್ಲ. ಒಪ್ಪೋ, ಯಾರು ಅಮ್ಮ ಅಪ್ಪ ಇಬ್ರು? ಹೌದಾ? ಅಪ್ಪನ ಹತ್ರ ಕೇಳಿ ಇಷ್ಟ ಆಯ್ತಾ ಚಿನ್ನ? ಮಂಗಳೂರು ಜ್ಯುವೆಲ್ಸ್ಗೆ ವಿಸಿಟ್ ಮಾಡಿ ಹೇಗ ಅನಿಸ್ತು ಅಂತ ಹೇಳಿ. ಖುಷಿ ಆಯ್ತಾ ಸರ್? ಹೇಗನ್ನಿಸ್ತು?
ಒಳ್ಳೆದುಂಟು ನಮಗೆ ಬೆಸ್ಟ್ ಅಲ್ಲಿ ನಾವು ಹೌದಾ, ನೋಡಿ ಡ್ರೈವಿಂಗ್ ಮಾಡೋ ಇದರಲ್ಲಿ ಕೂಡ ನೀವು ಮಗನ ಹತ್ರ ಕಾಲ್ ಮಾಡಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತೀರಲ್ಲ, ಅದೇ ನಮ್ಗೆ ತುಂಬಾ ಖುಷಿ ಅನ್ಸೋದು. ನಿಮ್ಮ ಮಗನೇ ಎಕ್ಸ್ಪ್ಲೇನ್ ಮಾಡಿ ಅವ್ರದ್ದು ಸರ್ವಿಸ್ ಎಲ್ಲ ಒಳ್ಳೆದುಂಟು, ಡಿಸ್ಕೌಂಟ್ ಮಾಡ್ತಾರೆ. ಡಿಸ್ಕೌಂಟ್ ಕೊಡ್ತಾರೆ, ಸರ್ವಿಸ್ ಚೆನ್ನಾಗಿ ಕೊಡ್ತಾರೆ. ಯಾಕಂದ್ರೆ ನೀವು ಹೇಳಬೇಕು ಸರ್, ಯಾಕಂದ್ರೆ ಆ ಮಗ ಲಾಸ್ಟ್ ಟೈಮ್ ಕೂಡ ಹೇಳಿದ್ದ ಅಮ್ಮ ಅಪ್ಪ ಚಿನ್ನ ಖರೀದಿಯನ್ನ ಮಾಡಿದ್ರು ಅಂತ. ಹಾಗಾಗಿ ನೀವು ತಗೊಂಡಿರ್ತೀರಿ, ನಿಮ್ಗೆ ಗೊತ್ತಿರುತ್ತೆ ಅಲ್ಲಿ ಎಕ್ಸ್ಪೀರಿಯನ್ಸ್ ಅಲ್ವಾ. ಸೊ ನೋಡಿ, ವಿನೀತ್ ಅವರ ಅಪ್ಪ ಅಮ್ಮ ಮಂಗಳೂರು ಜ್ಯುವೆಲ್ಸ್ಗೆ ವಿಸಿಟ್ ಮಾಡಿ ಚಿನ್ನವನ್ನ ಪರ್ಚೇಸ್ ಮಾಡಿದ್ರೆ ಅವ್ರು ತುಂಬಾ ಖುಷಿ ಆಗಿದೆ, ಜೊತೆಗೆ ಒಳ್ಳೆ ಡಿಸ್ಕೌಂಟ್ ಕೂಡ ಅವ್ರಿಗೆ ಸಿಕ್ಕಿದೆ. ಎಸ್ ಸರ್, ಈಗ ಬೆಲೆ ಹೇಳೋದಾ ಇದ್ರದ್ದು, ಈ ನೆಕ್ಲೆಸ್ ಇದ್ದು ಹೇಳಿ ಎಷ್ಟು? 3,60,000 ಅಂತ. ಎಸ್, ವಿನೀತ್ ಅವ್ರು ಹೇಳ್ತಾ ಇದ್ದಾರೆ 3,60,000 ಅಂತ. ನೋಡೋಣ ಎಷ್ಟಿದೆ ಅಂತ ಕಾರ್ಯಕ್ರಮದ ಕೊನೆಯಲ್ಲಿ ಹೇಳ್ತೀವಿ. ಓಕೆನಾ ವಿನೀತ್? ಆಗ್ಬೋದಾ? ನಾಳೆ ಇಂಡಿಪೆಂಡೆನ್ಸ್ ಡೇ ಜೋರಾ? ಶಾಲೆಗೆ ಹೋಗ್ತೀರಾ, ರಜೆ ಮಾಡ್ತೀರಾ? ಓ, ಅದಕ್ಕೆ ಹೋಗುದಾ? ಮೇಡಮ್ ಲಾಡ್ ಕೊಡ್ತಾರ ನಾಳೆ? ಹೌದಾ? ಅಮ್ಮ ಅಪ್ಪಂಗೂ ತಗೊಂಬನ್ನಿ ಆಯ್ತಾ? ಆಯ್ತಾಯ್ತು ವಿನೀತ್, ಥ್ಯಾಂಕ್ ಯು ಸೋ ಮಚ್. ಓಕೆ ಅಪ್ಪ, ಭಯಂಕರ ಮಾರ್ರೆ. ಮಂಗಳೂರು ಜ್ಯುವೆಲ್ಸ್ ಥರ ಇನ್ನೊಂದು ಜ್ಯುವೆಲ್ರಿ ಶಾಪ್ ಹಾಕ್ತಾರ ಅಂತ. ಎಸ್, ಥ್ಯಾಂಕ್ ಯು ವಿನೀತ್. ನೆಕ್ಸ್ಟ್ ಕಾಲರ್ ಹೇಳಿದ್ದಾರೆ. ಹೆಲೋ, ಹಲೋ. ಜಯಶ್ರೀ ಅವರು ನಮಸ್ತೆ. ನಮಸ್ತೆ ಮೇಡಮ್, ನೆಕ್ಲೆಸ್ ನೋಡಿದ್ರಾ? ಹಲೋ. ಫ್ಲೈಟ್ ಅಲ್ಲಿ ಹೋಗ್ತಿದ್ದೀರಾ ಮ್ಯಾಮ್? ನಾನು ಮೊನ್ನೆ ಹೋಗಿ ಬಂದೆ. ಎಲ್ಲಿಗೆ ಫ್ಲೈಟ್ ಅಲ್ಲಿ? ಹಲೋ ಮೇಡಮ್, ನಾನು ಕೇಳ್ತಾ ಇದ್ದೀನಿ ಫ್ಲೈಟ್ ಅಲ್ಲಿ ಇದ್ದೀರಾ ಹೇಗೆ ಅಂತ. ಕ್ಲಿಯರ್ ಕೇಳಲ್ಲ. ನನಗೂ ಕೇಳಿಸ್ತಾ ಇಲ್ವೇ, ಅದಕ್ಕೆ ಕೇಳ್ತಿರೋದು, ನೀವು ಫ್ಲೈಟ್ ಅಲ್ಲಿ ಹೋಗ್ತಿದ್ದೀರಾ ಹೇಗೆ ಅಂತ. ಇಲ್ಲಪ್ಪ, ಇಲ್ಲಿ ನಮ್ಮ ಮನೆ ಪಕ್ಕದ ರೋಡು ವೆಹಿಕಲ್ ಎಲ್ಲ ಹೋಗ್ತಾ ಇದೆ. ಹೌದಾ? ನೀವು ಒಂದ್ ಸ್ವಲ್ಪ ಸೈಡಿಗೆ ಬಂದು ಮಾತಾಡ್ಬೇಕಲ್ಲ ಮ್ಯಾಮ್. ಇದೆ ಸೈಡ್ ಅಲ್ಲಿ ಇದ್ದೇನೆ. ಈಗ ಕೇಳ್ತದಾ? ಸೂಪರ್ ಆಗಿ ಕೇಳ್ತಾ ಉಂಟು. ಹೌದಾ? ನಾನೇನೋ ಫ್ಲೈಟ್ ಲ್ಯಾಂಡ್ ಮಾಡ್ಬಿಟ್ರೆ ಅನ್ಕೊಂಡೆ ಸಡನ್ ಆಗಿ. ಇಲ್ಲಪ್ಪ. ಮೇಡಮ್, ಮಂಗಳೂರು ಜ್ಯುವೆಲ್ಸ್ಗೆ ವಿಸಿಟ್ ಮಾಡಿದ್ರಾ? ಹೋಗಿದ್ದೆ ಮೊನ್ನೆ. ಹೇಳಿ ಈಗ. ಸೂಪರ್. ಹೇಗನ್ನಿಸ್ತು ನಿಮ್ಗೆ? ಖುಷಿ ಆಯ್ತು. ಖುಷಿ ಆಯ್ತಾ? ಹೇಗಿದೆ? ನಮ್ಮ ವೀಕ್ಷಕ ಬಂದವರು ಕೂಡ ನೋಡ್ತಾ ಇದ್ದಾರೆ, ನೀವು ವಿಸಿಟ್ ಮಾಡಿದೀರಾ, ಹೇಗೆ ಹೇಳಿ ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನ. ಹೇಗೆ ಅನಿಸ್ತು ಅಲ್ಲಿಯ ಸಿಬ್ಬಂದಿ? ಚೆನ್ನಾಗಿತ್ತು ಚೆನ್ನಾಗಿತ್ತು. ಅವರೆಲ್ಲ ಚೆನ್ನಾಗಿ ಮಾತಾಡ್ತಿದ್ರು. ದಿವ್ಯಾ ಅವರು, ಅವ್ರೇನಾದ್ರು ಇದ್ರಲ್ವಾ ಅವರು, ಮತ್ತೆ ಇವರು ಧನಂಜಯ ಅವರು. ಓಕೆ ಓಕೆ ಓಕೆ. ಹೌದಾ? ಓಕೆ, ಬಂದ್ರಾ? ನಿಮ್ಗೊಂದು ಕಾನ್ಫಿಡೆಂಟ್ ಬಂತಾ ಮಂಗಳೂರು ಜ್ಯುವೆಲ್ಸ್ ಅನ್ನ ಬಿಲೀವ್ ಮಾಡಬಹುದು, ನಾವು ಅಲ್ಲಿಂದ ಚಿನ್ನ ತಗೋಬಹುದು ಅಂತ? ಖಂಡಿತ 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 ಅಲ್ವಾ? ನೆಕ್ಸ್ಟ್ ಟೈಮ್ ಚಿನ್ನ ತಗೊಳ್ಬೇಕಾದ್ರೆ ಮಂಗಳೂರು ಜ್ಯುವೆಲ್ಸ್ ಇಂದಾನೇ ತಗೋತೀರಲ್ವಾ? ಹೌದು. ಎಸ್ ಮೇಡಮ್, ನೀವು ರೇಟ್ ಹೇಳೋದ ಇವತ್ತಿನ ಜ್ಯುವೆಲ್ರಿದು? ಎಷ್ಟು? 4,43,000. ಓಕೆ, 4,43,000 ಅಂತ ಜಯಶ್ರೀ ಅವ್ರು ಹೇಳ್ತಾ ಇದಾರೆ. ಮೇಡಮ್, ನೋಡೋಣ ಕಾರ್ಯಕ್ರಮದ ಕೊನೆಯಲ್ಲಿ ಅನೌನ್ಸ್ ಮಾಡ್ತೀವಿ. ಓಕೆನಾ? ಅಲ್ಲಿ ಕೂಡ ಒಂದು ಅದೃಷ್ಟ ಪರೀಕ್ಷೆಗೆ ಮುಂದಾಗಬಹುದಿತ್ತು, ನಿಮ್ಗೆ ಮಾಡಿದ್ರ ಗೊತ್ತಿಲ್ಲ ನನಗೆ. ಯಾರೆಲ್ಲ ಇಲ್ಲಿ ಕಾಲ್ ಸಿಗ್ಲಿಲ್ಲ ಅಂತ ಬೇಜಾರಾಗಬೇಡಿ. ಮಂಗಳೂರು ಜ್ಯುವೆಲ್ಸ್ ಅಲ್ಲಿ ಕೂಡ ನಿಮ್ಮ ಅದೃಷ್ಟ ಪರೀಕ್ಷೆಗೆ ಒಂದು ಒಳ್ಳೆ ಅವಕಾಶ ಇದೆ. ಮೇಡಮ್ ಮಾಡಿರ್ತಾರೆ. ಓಕೆ ಓಕೆ, ಥ್ಯಾಂಕ್ ಯು ಮ್ಯಾಮ್. ಎಸ್, ಯಾರೆಲ್ಲ ಮಂಗಳೂರು ಜ್ಯುವೆಲ್ಸ್ಗೆ ವಿಸಿಟ್ ಮಾಡಿರ್ತೀರಾ ನಿಮ್ಗೆ ಗೊತ್ತಿರುತ್ತೆ, ಯಾಕಂದ್ರೆ ಅಲ್ಲಿ ಕೂಡ ಒಂದು ಡಿಸ್ಪ್ಲೇಲಿ ಒಂದು ಜ್ಯುವೆಲ್ರಿಯನ್ನ ಇಟ್ಟಿರ್ತಾರೆ. ನಿಮಗೆ ಆ ಜ್ಯುವೆಲ್ರಿಯನ್ನ ಮುಟ್ಟಿ ನೋಡಿ ತೂಕ, ಯಾಕಂದ್ರೆ ಇಲ್ಲಿ ನಾವು ಬರೀ ತೋರಿಸ್ತಾ ಇರೋದಷ್ಟೇ, ನೀವು ವಿಜುವಲ್ ನೋಡಿ ಅನ್ನ ಹೇಳ್ತೀರಾ, ಬಟ್ ಅಲ್ಲಿ ಆ ತೂಕವನ್ನ ನೀವು ಕೈಯಲ್ಲಿ ಮುಟ್ಟಿ ಆ ಆಭರಣವನ್ನ ನೋಡಿ ಗೆಸ್ ಮಾಡಿ ಅದೃಷ್ಟ ಚೀಟಿಯಲ್ಲಿ ಆ ತೂಕವನ್ನ ಬರೆದು ನಿಮ್ಮ ಹೆಸರನ್ನ ಬರೆದು ಅಲ್ಲಿ ಹಾಕಿದಲ್ಲಿ ನಿಮಗೊಂದು ಅದೃಷ್ಟ ಖುಲಾಯಿಸಿದ್ರೆ ವಜ್ರದ ಮುಗುತಿಯನ್ನ ಗೆಲ್ಲುವಂತಹ ಒಂದು ಸ್ವರ್ಣ ಅವಕಾಶ. ಜಸ್ಟ್ ಒಂದ್ಸಲ ವಿಸಿಟ್ ಮಾಡಿ ಅದೃಷ್ಟ ಪರೀಕ್ಷೆಗೆ ಮುಂದಾಗಿ ಸಿಕ್ಕಿದ್ರೆ ಒಂದು ವಜ್ರದ ಮುಗುತಿ ಸಿಗುತ್ತೆ. ಹೋದ್ರೆ ಒಂದು ಅರ್ಧ ಗಂಟೆ ವೇಸ್ಟ್ ಆಗ್ಬೋದು, ಬಟ್ ವೇಸ್ಟ್ ಅಂತೂ ಖಂಡಿತವಾಗ್ಲೂ ಆಗೋದಿಲ್ಲ. ಯಾಕಂದ್ರೆ ಪ್ರತಿಯೊಬ್ಬರು ಕೂಡ ಚಿನ್ನವನ್ನ ಖರೀದಿ ಮಾಡ್ತೀವಿ ನಾವು. ಸೊ ನಮಗೊಂದ್ಸಲ ಅಲ್ಲಿ ವಿಸಿಟ್ ಮಾಡಿದಾಗುತ್ತೆ, ಅಲ್ಲಿ ಮಾತಾಡಿದಾಗುತ್ತೆ, ನಮಗೂ ಗೊತ್ತಾಗುತ್ತೆ ಅಲ್ಲಿಯ ಸಿಬ್ಬಂದಿಗಳು ಹೇಗಿದ್ದಾರೆ, ಗ್ರಾಹಕರ ಜೊತೆ ಯಾವ ರೀತಿ ಅವರ ಸ್ಪಂದನ ಇದೆ, ಜೊತೆಗೆ ಅಲ್ಲಿಯ ಜ್ಯುವೆಲ್ರಿಗಳು ಹೇಗಿದೆ, ಅಲ್ಲಿಯ ಆಭರಣಗಳು ನಾವು ಮೊದಲೇ ಹೇಳಿದೀವಿ, ಅವರು ತಯಾರಕರು ಕೂಡ ಹೌದು, ವಿತರಕರು ಕೂಡ ಹೌದು. ಹಾಗಾಗಿ ನಿಮ್ಗೆ ಸ್ಪೆಷಲ್ ಡಿಸ್ಕೌಂಟ್ ಅಲ್ಲಿ ಆಭರಣಗಳು ಸಿಗುತ್ತೆ. ಸೊ ಒಂದ್ಸಲ ವಿಸಿಟ್ ಮಾಡಿ ನಿಮ್ಮ ಅದೃಷ್ಟ ಪರೀಕ್ಷೆ ಮುಂದಾಗಿ, ಜೊತೆಗೆ ನೀವು ಅಲ್ಲಿಯ ಸ್ಕೀಮ್ಗಳನ್ನ ಕೂಡ ತಿಳ್ಕೋಬಹುದು, ಜೊತೆಗೆ ಆಭರಣಗಳನ್ನ ಕೂಡ ನೋಡ್ಕೊಂಡ್ ಬರ್ಬೋದು. ಯಾರೆಲ್ಲ ಕರೆ ಮಾಡಿರ್ತೀರೋ ಪ್ರತಿಯೊಬ್ಬರು ಕೂಡ ನಿಮ್ಮ ಗಿಫ್ಟ್ ಅನ್ನ ಕೂಡ ತಗೊಂಡು ಬರ್ಬೋದು. ಎಸ್, ಹೆಲೋ, ಜಯಲಕ್ಷ್ಮಿ ಅವರು ಕಾವಿಂದ. ಮೇಡಮ್ ನಮಸ್ತೆ. ನಮಸ್ತೆ. ನೆಕ್ಲೆಸ್ ಇಷ್ಟ ಆಯ್ತಾ ಮ್ಯಾಮ್? ಇಷ್ಟ ಆಯ್ತು. ತಗೊಳ್ಳೋದಾ? ಹಾ, ತಗೊಳ್ಳುವ. ನೋಡಿ ಅಲ್ಲಿ ಲಕ್ಷ್ಮಿ, ವರಮಹಾಲಕ್ಷ್ಮಿ ಬರ್ತಾ ಇದೆ, ತಗೊಳ್ಳೋದ? ಲಕ್ಷ್ಮಿ ಇದಾರೆ, ಫುಲ್ ನೆಕ್ಲೆಸ್ ತುಂಬಾ ಲಕ್ಷ್ಮಿಯೇ ಹೌದು ಅಲ್ವಾ?
ಹೌದು ಹೌದು, ವರಮಹಾಲಕ್ಷ್ಮಿಗೆ ಚಿನ್ನ ತಗೊಳ್ಳುವಂತ ಮನಸ್ಸು ಕೆಲವರು ಮಾಡೇ ಮಾಡ್ತಾರೆ. ಸೊ ಅವರಿಗೆ ಕೂಡ ಬೆಸ್ಟ್ ಚಾಯ್ಸ್ ಇದು, ಒಳ್ಳೆಯ ಡಿಸೈನ್ ಇದೆ. ಮೇಡಮ್ ಎಷ್ಟಿರ್ಬೋದು ಬೆಲೆ? 3,14,500 ಅಂತ ಹೇಳ್ತಾ ಇದ್ದಾರೆ ಜಯಲಕ್ಷ್ಮಿ ಅವರು ಕಾವಿಂದ ಕರೆ ಮಾಡಿ. ಗೊತ್ತಿಲ್ಲ ಮೇಡಮ್, ಕಾರ್ಯಕ್ರಮದ ಕೊನೆಯಲ್ಲಿ ನೋಡೋಣ ಎಷ್ಟಿದೆ ಅಂತ. ಲಾಸ್ಟ್ ಟೈಮ್ ಇದ್ರದ್ದೇ ಒಂದು ದೊಡ್ಡ ಹಾರವನ್ನ ತೋರಿಸಿದ್ವಿ ನಾವು. ಹೌದು ಎಸ್, ಡಿಸೈನ್ ತುಂಬಾ ಚೆನ್ನಾಗಿದೆ ಅಲ್ವಾ ಮ್ಯಾಮ್? ಹೌದು ತುಂಬಾ ಚೆನ್ನಾಗಿದೆ. ನಾನು ವಿಸಿಟ್ ಮಾಡಿದ್ದೆ ಮೊನ್ನೆ. ಮಾಡಿದ್ರಾ? ಹೇಗನ್ನಿಸ್ತು? ಖುಷಿ ಆಯ್ತು. ಖುಷಿ ಆಯ್ತಾ? ಹೌದು ಓಕೆ, ಇನ್ನೇನಾದ್ರೂ ಚಿನ್ನ ತಗೊಳ್ಬೇಕು ಅಂತಂದ್ರೆ ಖಂಡಿತ ಮಂಗಳೂರು ಜ್ಯುವೆಲ್ಸ್ಗೆ ಹೋಗ್ಬೋದು. ಆಯ್ತು, ನಾನು ನೋಡಿ ಬಂದಿದ್ದೇನೆ, ಇನ್ನು ನೋಡ್ಬೇಕು. ಓ, ಯಾವ್ದೋ ಒಂದು ಕಣ್ಣು ಹಾಕಿ ಬಂದಿದ್ದೀರಿ ಅಲ್ವಾ? ಹೌದು ಓಕೆ, ತಗೊಳ್ಳೋ ಹಾಗಾಗ್ಲಿ ಅಂತ ನಾವು ಕೂಡ ವಿಶ್ ಮಾಡ್ತೀವಿ ಮ್ಯಾಮ್. ನಿಮ್ಮ ಮನೆಗೆ ಬರಲಿ ಬಂಗಾರದ ಲಕ್ಷ್ಮಿ. ಓಕೆನಾ? ಓಕೆ, ಸೂಪರ್. ಥ್ಯಾಂಕ್ ಯು ಜಯಲಕ್ಷ್ಮಿ ಅವರೇ ಕರೆ ಮಾಡಿದ್ದಕ್ಕಾಗಿ. ಎಸ್, ನೋಡಿ ಅದೇ, ಯಾಕಂದ್ರೆ ನಾನು ಆಗಲೇ ಹೇಳಿದೆ, ಜಸ್ಟ್ ಹೋಗಿ ತಗೊಳ್ಬೇಕು ಅಂತ ಏನಿಲ್ಲ, ಒಂದ್ಸಲ ವಿಸಿಟ್ ಮಾಡಿದ್ರೆ ನಮಗೊಂದು ಐಡಿಯಾಸ್ ಬರುತ್ತೆ. ಆ ಒಂದು ಡಿಸೈನನ್ನು ನೋಡಿಟ್ರೆ ಅಥವಾ ಅದರ ಫೋಟೋ ತಗೊಂಡು ಇಟ್ಕೊಂಡ್ರು ಕೂಡ ನಿಮಗೆ ತಗೊಳ್ಬೇಕು ಅಂದಾಗ ಆ ಜ್ಯುವೆಲ್ರಿ ಇಲ್ಲ ಅಂತಂದ್ರೂ ಕೂಡ ಅಷ್ಟು ಬೇಗನೆ ನೀವು ಕಸ್ಟಮೈಸ್ ಮಾಡಿ ಕೊಡ್ತೀರಾ ಅಲ್ವಾ ಸರ್? ಸೊ ಹಾಗಾಗಿ ನಿಮಗೆ ಇಷ್ಟವಾದ ಡಿಸೈನನ್ನು ನೀವೆಲ್ಲಾದರೂ ನೋಡಿದ್ರೂ ಕೂಡ ಮಂಗಳೂರು ಜ್ಯುವೆಲ್ಸ್ಗೆ ನೀವು ಆ ಡಿಸೈನನ್ನು ತೋರಿಸಿದ್ರೆ ಅವರು ನಿಮಗೆ ಕಸ್ಟಮೈಸ್ ಮಾಡಿ ಕೊಡ್ತಾರೆ. ಜೊತೆಗೆ ನಮಗನ್ಸುತ್ತೆ ಕೆಲವು ಸಲ ನಾವು ನೋಡಿರುವಂತಹ ಜ್ಯುವೆಲ್ರಿ ಸ್ವಲ್ಪ ತೂಕ ಜಾಸ್ತಿ ಇರುತ್ತೆ, ಅಯ್ಯೋ ಈ ತೂಕದಲ್ಲಿ ನಮ್ಗೆ ತಗೊಳಕ್ಕಾಗೋದಿಲ್ಲ ಅಂತಂದ್ರೂ ಬೇಜಾರಾಗಬೇಡಿ, ಲೈಟ್ ವೆಯ್ಟಲ್ಲಿ ಅದೇ ಜ್ಯುವೆಲ್ರಿಯನ್ನು ನಮಗೆ ಮಾಡಿ ಕೊಡ್ತಾರೆ. ಯಾಕಂದರೆ ಕೆಲವರು ಏನು ವೆಕೇಷನಲ್ಲಿ ಮಾತ್ರ ಯೂಸ್ ಮಾಡ್ತಾರೆ ಜ್ಯುವೆಲ್ರಿಯನ್ನು, ನಾವೊಂದು ದಿನ ಹಾಕೊಂಡು ಓಡಾಡೋದಿಲ್ಲ. ಹಾಗಾಗಿ ನಮ್ಗೆ ಇಷ್ಟವಾದ ಡಿಸೈನನ್ನು ಒಂದು ನಮಗೆ ಓಕೆ ಅನಿಸುವಷ್ಟು ಚಿನ್ನದಲ್ಲಿ ಮಾಡಿಸುವಂತಹ ಒಂದು ಒಳ್ಳೆಯ ಉಪಯೋಗ ನಮಗೆ ಮಂಗಳೂರು ಜ್ಯುವೆಲ್ಸಿಂದ ಮಾತ್ರ ಸಿಗೋದಕ್ಕೆ ಸಾಧ್ಯ. ಸೊ ಒಂದ್ಸಲ ವಿಸಿಟ್ ಮಾಡಿ, ಒಂದ್ಸಲ ಅಲ್ಲಿ ಹೋದ್ರೆ ಮಾತ್ರ ನಿಮ್ಗೆ ಅದರ ವಿಷಯ ಗೊತ್ತಾಗೋದಕ್ಕೆ ಸಾಧ್ಯ. ಎಸ್, ನೆಕ್ಸ್ಟ್ ಕಾಲರ್ ಇದ್ದಾರೆ, ಯಾರು ಅಂತ ನೋಡೋಣ. ಹೆಲೋ, ಚೈತನ್ಯ ಲಕ್ಷ್ಮಿ ಅವರು ಬೆಂಗಳೂರಿಂದ. ಮೇಡಮ್ ನಮಸ್ತೆ. ಎಸ್, ಹೇಗಿದೆ ಮಳೆ ಬೆಂಗಳೂರಲ್ಲಿ? ಚಳಿಯಾ? ಓಹೋ, ಮಳೆ ಬಂದು ಚಳಿ ಆಗ್ತಿದ್ಯಾ ಅಥವಾ ಚಳಿನೇ ಇದೆಯಾ? ಮಳೆ ಬರ್ಲಿಲ್ವಾ, ಬರೀ ಚಳಿ ಮಾತ್ರ ಬಂತಾ? ಹೌದಾ, ಚಳಿಯನ್ನ ಫಸ್ಟ್ ಕಳಿಸ್ಕೊಟ್ಟಿರ್ಬೇಕು, ಮೇ ಬಿ ಮತ್ತೆ ಬರ್ಬೋದು ಮಳೆ. ಓಕೆನಾ? ಮಳೆ ಬರ್ಬೇಕಾ ಚಳಿ ಇರ್ಬೇಕಾ? ಒಳ್ಳೇದಲ್ವಾ? ಎಸ್, ಮಳೆ ಬರ್ಲೇಬೇಕು. ಮೇಡಮ್ ನೋಡಿದ್ರಾ ಇವತ್ತಿನ ನೆಕ್ಲೆಸ್ನ? ನೋಡಿದ್ರಾ? ಖುಷಿ ಆಯ್ತಾ? ಡಿಸೈನ್ ಹೇಗಿದೆ? ಚಂದ ಉಂಟಾ? ಓಕೆ, ಚಂದದ ರೇಟ್ ಹೇಳೋದ ಈಗ? ಎಷ್ಟು? 5.3 ಲ್ಯಾಕ್ ಅಂತ ಹೇಳ್ತಾ ಇದ್ದಾರೆ ಚೈತನ್ಯ ಲಕ್ಷ್ಮಿ ಅವರು ಬೆಂಗಳೂರಿಂದ ಕರೆ ಮಾಡಿ. ಈ ಒಂದು ನೆಕ್ಲೆಸ್ನ ಬೆಲೆ 5.3 ಲ್ಯಾಕ್ ಅಂತ ಹೇಳ್ತಾ ಇದ್ದಾರೆ. ಮೇಡಮ್ ಕಾರ್ಯಕ್ರಮ ಕೊನೆವರೆಗೂ ನೋಡಿ, ಕೊನೆಯಲ್ಲಿ ಅನೌನ್ಸ್ ಮಾಡ್ತೀವಿ. ಓಕೆನಾ? ಎಸ್, ಓಕೆ. ನೀವು ನಿಖರವಾದ ಬೆಲೆಯನ್ನು ಹೇಳಲಿಲ್ಲ ಅಂತಂದ್ರೂ ಕೂಡ ನಿಮಗೆ ಮಂಗಳೂರು ಜ್ಯುವೆಲ್ಸ್ ಅವರು ಒಂದು ಗಿಫ್ಟನ್ನು ಕೊಡ್ತಾರೆ. ಮಂಗಳೂರು ಜ್ಯುವೆಲ್ಸ್ಗೆ ವಿಸಿಟ್ ಮಾಡಿ ನಿಮ್ಮ ಗಿಫ್ಟನ್ನು ಪಡ್ಕೊಳ್ಳಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಎಸ್, ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ಹೆಲೋ, ಕಂಟಿನ್ಯೂಸ್ ಆಗಿ ಕರೆಗಳು ಬರ್ತಾ ಇರುತ್ತೆ, ಎಂಗೇಜ್ ಟೋನ್ಗಳು ಮಾತಿನ ಮಧ್ಯೆ ಕೂಡ ಕೇಳ್ತಾ ಇರುತ್ತೆ. ಯಾಕಂದರೆ ಒಂದೆರಡು ಸಲ ಅಲ್ಲ, ತುಂಬ ಸಲ ಟ್ರೈ ಮಾಡ್ತಾನೆ ಇರ್ತಾರೆ. ಹೆಲೋ, ಹಲೋ ಮೇಡಮ್, ನಮಸ್ತೆ. ನಮಸ್ತೆ. ಫುಲ್ ಜೋಶಲ್ಲಿದ್ದೀರಿ ಅಲ್ವಾ? ಚಿನ್ನ ನೋಡಿದ್ರೆ ಫುಲ್ ಖುಷಿ ಆಗತ್ತೆ ಅನ್ಸುತ್ತೆ ನಿಮಗೆ ಅಲ್ವಾ? ಏನು ತುಂಬಾ ಚೆನ್ನಾಗಿದೆ ಡಿಸೈನ್ ಅಂತ ಅಲ್ವಾ? ಚೆನ್ನಾಗಿದೆ, ಹೌದು. ಯಾರಿಗಾದ್ರೂ ಕೊಡೋದ ಇದನ್ನು? ಚಿನ್ನವನ್ನು ಯಾರಿಗಾದ್ರೂ ಕೊಟ್ರೆ ಆಗ್ಲಿಕ್ಕಿಲ್ಲ ಅಲ್ವಾ? ಅಲ್ವಾ? ನಾವು ತಗೊಳ್ಳೋದೇ ಇಂಪಾರ್ಟೆಂಟ್ ಅಪ್ಪ ಅಲ್ವಾ? ನೋಡಿ, ಲಕ್ಷ್ಮಿ ಲಕ್ಷ್ಮಿ ಲಕ್ಷ್ಮಿನೇ ಇದ್ದಾಳೆ ಅಲ್ವಾ? ಯಾವುದು? ಆಯ್ತಪ್ಪ, ಭಾಗ್ಯಲಕ್ಷ್ಮಿ ಬರ್ಲಿ ನಿಮ್ಮ ಮನೆಗೆ. ಆಲ್ರೆಡಿ ಇದ್ದಾರ ಮನೆಯಲ್ಲಿ ಲಕ್ಷ್ಮಿ? ಇದ್ದಾರ? ಯಾರು? ಓ, ಅವರ ಹೆಸರು ಜಯಲಕ್ಷ್ಮಿನಾ? ಆಯ್ತು ಬಿಡಿ, ಈ ಬಂಗಾರದ ಲಕ್ಷ್ಮಿಯನ್ನ ಕೊಡಿ ನಿಮ್ಮ ಜಯಲಕ್ಷ್ಮಿ ಅವರಿಗೆ. ಓಕೆ, ಸೂಪರ್ ಸರ್. ನೀವು ವಿಸಿಟ್ ಮಾಡಿದ್ದೀರಾ ಮಂಗಳೂರು ಜ್ಯುವೆಲ್ಸ್ಗೆ? ಇಲ್ವಾ? ಖಂಡಿತ ವಿಸಿಟ್ ಮಾಡಿ ನೋಡಿ. ನಿಮ್ಮ ಜಯಲಕ್ಷ್ಮಿ ಅವರಿಗೆ ಈ ಲಕ್ಷ್ಮಿ ಚೆನ್ನಾಗಿ ಒಪ್ಪುತ್ತೆ ಅನ್ಸುತ್ತೆ. ಓಕೆನಾ? ಈಗ ರೇಟ್ ಹೇಳೋಣ. ಎಷ್ಟು? 4,80,000. ಧನಂಜಯ್ ಅವರು ಕುಂತೂರಿಂದ ಕರೆ ಮಾಡಿ ಹೇಳ್ತಾ ಇದ್ದಾರೆ 4,80,000 ಅಂತ. ಸರ್ ನೋಡೋಣ, ಕಾರ್ಯಕ್ರಮದ ಕೊನೆಯಲ್ಲಿ ಹೇಳ್ತೀವಿ ಎಷ್ಟು ಅಂತ. ಓಕೆನಾ? ನಿಮ್ಮ ಗಿಫ್ಟ್ ಕಾಯ್ತಾ ಇದೆಯಂತೆ. ಮಂಗಳೂರು ಜ್ಯುವೆಲ್ಸ್ ಅಲ್ಲಿ ಹೋಗಿ ನಿಮ್ಮ ಜಯಲಕ್ಷ್ಮಿ ಅವರಿಗೂ ಒಂದು
ಒಳ್ಳೆಯ ಗಿಫ್ಟ್ ಕೊಡಿ ಅಲ್ಲಿಂದ, ಓಕೆನಾ? ಓಕೆ ಮ್ಯಾಮ್. ಓಕೆ, ಸೂಪರ್ ಸರ್, ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕಾಗಿ. ಎಸ್ ಓಕೆ, ಕಂಟಿನ್ಯೂಸ್ ಕರೆ ಬರ್ತಾ ಇತ್ತು. ಒಬ್ಬೊಬ್ರು ಒಂದೊಂದು ರೇಟನ್ನು ಗೆಸ್ ಮಾಡ್ತಾ ಇದ್ದಾರೆ, ಆದರೆ ಎಲ್ಲರಿಗೂ ಕೂಡ ಡಿಸೈನ್ ತುಂಬಾ ಹಿಡಿಸಿದೆ ಅಂತ ನಾನು ಅಂದ್ಕೊಳ್ತೀನಿ. ಯಾಕಂದರೆ ಆಭರಣ ಕೂಡ ಅಷ್ಟೇ ಚೆನ್ನಾಗಿದೆ. ಕೆಲವರು ಯಾರಿಗೂ ತುಂಬ ಹೆವಿ ಜ್ಯುವೆಲ್ರಿಗಳನ್ನು ಹಾಕೋದು ಈ ಟೈಮಲ್ಲಿ ಇಷ್ಟ ಇರೋದಿಲ್ಲ. ಈಗೀಗ ಬರೀ ಒಂದೇ ಜ್ಯುವೆಲ್ರಿ ಬಟ್ ಅದು ತುಂಬ ಚೆನ್ನಾಗಿ ಕಾಣಬೇಕು ಅಂತ. ಇದು ಸಾರಿಗೂ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ನನಗೂ ಅನ್ಸುತ್ತೆ. ಈಗ ಎಂಗೇಜ್ಮೆಂಟ್ ಅಂಥದ್ದೆಲ್ಲ ಫಂಕ್ಷನ್ ಇದ್ದಾಗ ಒಂದೇ ಜ್ಯುವೆಲ್ರಿ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ? ಈಗ ಮದುಮಕ್ಕಳಿಗೆ ಹಾಕೋದಕ್ಕೂ ಒಪ್ಪುವಂತಹ ಜ್ಯುವೆಲ್ರಿ ಇದು. ಸೊ ಯಾರಿಗೆಲ್ಲ ಈ ಒಂದು ಅಂದರೆ ಚಿನ್ನ ತಗೊಳ್ಳುವಂಥ ಪ್ಲ್ಯಾನ್ ಎಲ್ಲರಿಗೂ ಇರುತ್ತೆ, ಆದರೆ ರೇಟ್ ನೋಡಿದಾಗ ಸ್ವಲ್ಪ ಬೇಜಾರು ಅಂತ ಅನಿಸುತ್ತೆ. ಇರಲಿ, ರೇಟ್ ಇನ್ನೇನು ಕಡಿಮೆ ಆಗುತ್ತೆ ಜಾಸ್ತಿ ಆಗುತ್ತೆ ನಮ್ಗೆ ಗೊತ್ತಿರೋದಿಲ್ಲ, ಬಟ್ ಡಿಸೈನ್ ಇಷ್ಟ ಆದಾಗ ತಗೊಳ್ಳೋ ಪ್ಲ್ಯಾನ್ ಇದ್ದರೆ ನಾವು ತಗೊಳ್ಳುವಂಥ ಪ್ಲ್ಯಾನ್ ಮಾಡಿ. ನಮ್ಮ ವೀಕ್ಷಕರಾಗಿದ್ದರೆ ಕೂಡ ನಿಮಗೆ ಒಂದು ಸ್ಪೆಷಲ್ ಡಿಸ್ಕೌಂಟನ್ನು ಮಂಗಳೂರು ಜ್ಯುವೆಲ್ಸ್ ಅವರು ಕೊಡ್ತಾ ಇದ್ದಾರೆ. ಸೊ ಜೊತೆಗೆ ಬೇರೆ ಬೇರೆ ಸ್ಕೀಮ್ಗಳು ಕೂಡ ಇದೆ, ಮಾನ್ಸೂನ್ ಆಫರ್ಗಳು ಕೂಡ ನಡೀತಾ ಇದೆ. ನೆಕ್ಸ್ಟ್ ಕಂಟಿನ್ಯೂಸ್ ಆಗಿ ಫಂಕ್ಷನ್ಸ್ಗಳು ನಡೀತಾ ಇದೆ, ಬರೋದಕ್ಕಿದೆ. ಸೊ ಹಾಗಾಗಿ ಚಿನ್ನ ತಗೊಳ್ಳುವವರು ಇದ್ದರೆ ಖಂಡಿತವಾಗ್ಲೂ ಮಂಗಳೂರು ಜ್ಯುವೆಲ್ಸ್ಗೆ ವಿಸಿಟ್ ಮಾಡಿ, ಗೆಸ್ ಮಾಡಿ ಪ್ರೈಸ್ ಗೆಲ್ಲಿ. ಕಾರ್ಯಕ್ರಮದಲ್ಲಿ ಇದೀಗ ಒಂದು ಸಣ್ಣ ಬ್ರೇಕ್. ಗೆಸ್ ಮಾಡಿ ಪ್ರೈಸ್ ಗೆಲ್ಲಿ ಕಾರ್ಯಕ್ರಮಕ್ಕೆ ನಿಮ್ಮನ್ನ ಪ್ರೀತಿಯಿಂದ ವೆಲ್ಕಮ್ ಮಾಡ್ತಾ ಇದ್ದೀನಿ. ಎಸ್, ಹಲವಾರು ಜನ ಕರೆಯನ್ನು ಮಾಡಿ ಬೇರೆ ಬೇರೆ ರೇಟನ್ನು ಕೂಡ ನಮಗೆ ಹೇಳಿದ್ರು. ಸೊ ಕಾರ್ಯಕ್ರಮದ ಕೊನೆಯಲ್ಲಿ ನಿಜವಾಗ್ಲೂ ಈ ಒಂದು ನೆಕ್ಲೆಸ್ನ ಪ್ರೈಸ್ ಎಷ್ಟು ಅನ್ನೋದನ್ನು ಅನೌನ್ಸ್ ಮಾಡ್ತೀವಿ. ಕಾರ್ಯಕ್ರಮ ಕೊನೆವರೆಗೂ ನೋಡ್ತಾ ಇರಿ. ಜೊತೆಗೆ ಮಂಗಳೂರು ಜ್ಯುವೆಲ್ಸಲ್ಲಿ ವಿಶೇಷವಾದಂಥ ಸ್ಕೀಮ್ಗಳು ನಡೀತಾ ಇದೆ, ಜೊತೆಗೆ ಮಾನ್ಸೂನ್ ಆಫರ್ಗಳು ಕೂಡ ನಡೀತಾ ಇದೆ. ಸೊ ಸ್ಕೀಮ್ಗಳ ಬಗ್ಗೆ ಕೂಡ ತಿಳ್ಕೊಳ್ಳುವಂತಹ ಕುತೂಹಲ ಆದರೆ ಬಟ್ ಕಂಟಿನ್ಯೂಸ್ ಕರೆ ಬರೋದ್ರಿಂದ ನಮಗೆ ಜಾಸ್ತಿಯಾಗಿ ಮಾತಾಡೋದಕ್ಕಾಗೋದಿಲ್ಲ. ಎಸ್, ಒಂದು ಸ್ಕೀಮ್ನ ಬಗ್ಗೆ ಸ್ವಲ್ಪ ಆದರೂ ಹೇಳ್ಕೊಡಿ. ಅಂದರೆ ನಮ್ಮಲ್ಲಿ ಒಟ್ಟು 3 ಥರದ ಸ್ಕೀಮ್ ಇದೆ.
ಒಂದು ತಿಂಗಳ ಕಟ್ಟೋದು ಅಂದ್ರೆ 11 ತಿಂಗಳು ಕಟ್ಟಿದ್ರೆ ಓಕೆ 1 ತಿಂಗಳು ಫ್ರೀನಾ ಹಾಗೆ? ಅಲ್ಲ, ಅದಕ್ಕೆ ಇದು ವೇಸ್ಟೇಜ್ ಮೇಕಿಂಗ್ 50% ಡಿಸ್ಕೌಂಟ್ ಇರುತ್ತೆ ಮೇಡಮ್. ಓಕೆ 50% ವೇಸ್ಟೇಜ್ ಮತ್ತೆ ಮೇಕಿಂಗ್ ಚಾರ್ಜ್ ಅಲ್ಲಿ ಡಿಸ್ಕೌಂಟ್ ಇರುತ್ತೆ 11 ತಿಂಗಳು ಕಟ್ಟುವಂತಹ ಸ್ಕೀಮ್. 1 ತಿಂಗಳು ಬೋನಸ್ ಕಂಪೇರ್ ಮಾಡಿದ್ರೆ ನಮ್ದಲ್ಲಿ 2 ತಿಂಗಳು ಬೋನಸ್ ಸಿಕ್ಕಿದೆ ಆಗುತ್ತೆ. ಓಕೆ ಸೂಪರ್. ನೋಡಿ ಕೆಲವು ಕಡೆಗಳಲ್ಲಿ ಹಾಗಿರುತ್ತೆ 1 ತಿಂಗಳ ಅಮೌಂಟ್ ಎಕ್ಸ್ಟ್ರಾ ಸಿಗುತ್ತೆ ಅಂತ, ಬಟ್ ನಿಮಗೆ ವೇಸ್ಟೇಜ್ ಮತ್ತೆ ಏನು ಮೇಕಿಂಗ್ ಚಾರ್ಜ್ ಅಲ್ಲಿ 50% ಲೆಸ್ ಮಾಡ್ತಾರೆ. ಹಾಗಾಗಿ ನಿಮ್ಗೆ 2 ತಿಂಗಳ ಅಮೌಂಟ್ ಬೋನಸ್ ಆಗಿ ಸಿಕ್ಕ ಹಾಗಾಗುತ್ತೆ. ಅದಲ್ಲದೆ ಇನ್ನೊಂದು ಡಿಜಿ ಆ್ಯಪ್ ಅಂತ ಇದೆ, ಮೊಬೈಲ್ ಅಲ್ಲೇ ಮಾಡ್ಕೊಳ್ಳೋದು, ಸೇಫ್ ಇರುತ್ತೆ ಅದು ಕೂಡ. ಅದ್ರಲ್ಲಿ ಏನಂದ್ರೆ ನಮಗೆ ಮಿನಿಮಮ್ 500 ಮೇಲೆ ಎಷ್ಟು ಬೇಕಾದ್ರೆ ಹಾಕೊಂಡು ಹೋಗ್ಬೋದು. ಇಷ್ಟೇ ಅಂತ ಏನಿಲ್ಲ, ಇವಾಗ 500, 600, 1000, 10,000 ಎಷ್ಟು ಬೇಕಾದ್ರೆ ಹಾಕ್ಬೋದು. ನಮ್ಮ ಕೈ ಹಾಕ್ಬೋದು ಅಂದ್ರೆ 1 ತಿಂಗಳು ಹಾಕಿದಷ್ಟೇ ಹಾಕ್ಬೇಕಾ? ಇಲ್ಲ ತಿಂಗಳು ಅಂತಲ್ಲ ಮೇಡಮ್, ನಮ್ಮ ಕೈಯಲ್ಲಿ ಯಾವತ್ತಿರುತ್ತೆ. ಓಕೆ ಓಕೆ ಓಕೆ. ಡೈಲಿ ನಮ್ಮ ಹತ್ರ ಈಗ ಒಂದು ಅಮೌಂಟ್ ಏನೋ ಬಂತು ಅಂತ, ಇವತ್ತು ನಾನು 5,000 ಹಾಕಿದ್ರೆ ನಾಳೆ ಬೇಕಾದ್ರೆ 1,000 ಹಾಕ್ಬೋದು. ಓಕೆ, ನಮ್ಮ ಹತ್ರ ಎಷ್ಟು ಹಣ ಇದೆ ನಾವು ಖರ್ಚು ಮಾಡೋದ್ರಲ್ಲಿ ಒಂದಿಷ್ಟನ್ನ ಕೂಡಿಡುವಂತದ್ದು. ಓಕೆ ಓಕೆ ಓಕೆ. ಡೈಲಿ ಕೂಡ ಹಾಕ್ಬೋದು ಡಿಜಿ ಆಪ್ ಅಲ್ಲಿ. ಆ ಅಮೌಂಟ್ ನಮಗೆ ಗೋಲ್ಡ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಆ ಅಮೌಂಟ್ ಏನು ನಾವು ಅಮೌಂಟ್ ಪೇ ಮಾಡಿರ್ತೀವಿ ಅಲ್ಲಿ ಕಟ್ಟಿರ್ತೀವೋ ಆ ದಿನದ ಗೋಲ್ಡ್ ರೇಟ್ ಮೇಲೆ ಆ ಗೋಲ್ಡ್ ಆಗಿ ಅದು ಕನ್ವರ್ಟ್ ಆಗುತ್ತೆ ಅಮೌಂಟ್. ಅದನ್ನ ಪರ್ಚೇಸ್ ಮಾಡ್ಬೇಕಾದ್ರೆ ಏನಾದ್ರು ಆರ್ನಮೆಂಟ್ ಏನಾದ್ರು ತೆಗಿತೀವಿ ಅಂತಂದ್ರೆ ಅದಕ್ಕೆ 50% ವೇಸ್ಟೇಜ್ ಅಲ್ಲಿ ಡಿಸ್ಕೌಂಟ್ ಇರ್ತದೆ. ಓಕೆ ಓಕೆ. ಇಲ್ಲ ನಮಗೆ ಅದು ಬೇಡ, ಕಾಯಿನ್ ಏನಾದ್ರು ಇಟ್ಕೋತೀವಿ ಅಂದ್ರೆ ಕಾಯಿನ್ ಕೂಡ ತೆಗಿಬಹುದು. ಓಕೆ ಓಕೆ. ಕಾಯಿನ್ಗೆ ಎಕ್ಸ್ಟ್ರಾ ಏನು ಚಾರ್ಜಸ್ ಇರೋದಿಲ್ಲ. ಓಕೆ, ಕಾಯಿನ್ ಕೂಡ ತಗೊಳ್ಬಹುದು. ಯಾಕಂದ್ರೆ ನಮ್ಗೆ ಬೇಡ ಜ್ಯುವೆಲ್ರಿ ಮಾಡಿಸೋದಕ್ಕಿಲ್ಲ, ಈಗ ಬರೀ ಕಾಯಿನ್ ಅನ್ನ ತಗೊಂಡು ಇಟ್ಕೊಳ್ತೀವಿ ಅಂತಂದ್ರೆ ಅದಕ್ಕೆ ಏನು ವೇಸ್ಟೇಜ್ ಮತ್ತೆ ಮೇಕಿಂಗ್ ಚಾರ್ಜ್ ಏನು ಇರೋದಿಲ್ಲ. ಸೊ ನಿಮ್ಗೆ ಕಾಯಿನ್ ಕೂಡ ತಗೊಂಡು ಇಟ್ಕೊಳ್ಬಹುದು ಅಲ್ವಾ? ನೆಕ್ಸ್ಟ್ ಏನಾದ್ರು ನೆಕ್ಸ್ಟ್ ಇಯರ್ ಒಂದು ಮದುವೆ ಇದೆ ಅಂತಂದ್ರೆ ಇವಾಗಲೇ ನಾವೇನಾದ್ರೂ ಸೇವಿಂಗ್ಸ್ ಅನ್ನ ಸ್ಟಾರ್ಟ್ ಮಾಡಬಹುದು. ಅದೇ ನಾವು ಒಂದು ಗ್ರಾಮ್ನ ಪ್ಲಾನ್ ಮಾಡ್ಕೊಂಡು ಅಷ್ಟ ತನಕ ಕಟ್ಕೊಂಡಿರ್ಬೋದು. ಎಸ್ ಎಸ್ ಎಸ್. ಮತ್ತೆ ಏನಾದ್ರೆ ಎಮರ್ಜೆನ್ಸಿ ಮೇಲೆ ಕ್ಯಾಶ್ ಕೂಡ ಬೇಕು ಅಂತಂದ್ರೆ ಓಕೆ, ಕ್ಯಾಶ್ ಕೂಡ ಕೊಡ್ತೀವಿ ಅದರಲ್ಲಿ. ಓಕೆ, ಯಾರಿಗಾದ್ರೂ ಎಮರ್ಜೆನ್ಸಿ ಕ್ಯಾಶ್ ಬೇಕು ಅಂತಂದ್ರೆ ಕ್ಯಾಶ್ ಕೂಡ ತಗೊಳ್ಬಹುದು. ನೋಡಿ ಸೂಪರ್, ಇದು ಎಲ್ಲೂ ಇರೋದಿಲ್ಲ ಈ ತರ. ಎಸ್, ನಿಮ್ಗೆ ಏನಾದ್ರು ನೀವು ಸೇವ್ ಮಾಡಿರ್ತೀರಾ ಆ ದುಡ್ಡನ್ನ, ನಿಮ್ಗೆ ಬೇಡ ಎಮರ್ಜೆನ್ಸಿ ನಂಗೆ ಗೋಲ್ಡ್ ಬೇಡ ದುಡ್ಡು ಬೇಕು ಅಂತಂದ್ರೆ ದುಡ್ಡು ಕೂಡ ಕೊಡ್ತಾರೆ. ಹಾಗಾಗಿ ಬಿಸ್ನೆಸ್ ನವರಿಗೆಲ್ಲ ಇದು ಪಕ್ಕ ಒಳ್ಳೆ ಪ್ಲಾನ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಂದೇ ಅಮೌಂಟ್ ಅಂತಲ್ಲ, ನಮ್ಮ ಹತ್ರ ಏನಿದೆ ಅದನ್ನ ಕಟ್ಕೊಂಡು ಹೋಗ್ಬೋದು. ಎಸ್, ಕಾಲರ್ ರೆಡಿ ಇದ್ದಾರೆ, ಮಾತನಾಡಿಸ್ತಾ ಹೋಗ್ತೀನಿ. ಹೆಲೋ ಹೆಲೋ ಹಲೋ, ನಮಸ್ತೆ. ನಮಸ್ಕಾರ. ಎಲ್ಲಿಂದ? ಬೆಂಗಳೂರಿಂದ. ಬೆಂಗಳೂರಿಂದ. ಹಾ, ಎಸ್, ಯಾರು ಸರ್ ಇದು? ಮನೋಹರ್ ಅಂತ. ಮನೋಹರ್ ಅವರು. ಸರ್ ನಮಸ್ತೆ. ನಮಸ್ಕಾರ. ಎಸ್, ಫಸ್ಟ್ ಟೈಮ್ ಕಾಲ್ ಮಾಡ್ತಾ ಇರೋದಲ್ವಾ? ಹೌದು. ಎಸ್, ನೋಡಿದ್ರ ಕಾರ್ಯಕ್ರಮ ಈ ಮೊದಲು? ನೋಡಿದ್ದೀರಾ? ಇಷ್ಟ ಆಯ್ತಾ? ಓಕೆ, ಇವತ್ತು ನಾವು ತೋರಿಸ್ತಾ ಇರುವಂತ ಆಭರಣ ನೆಕ್ಲೆಸ್ ಅನ್ನ ತೋರಿಸ್ತಾ ಇದ್ದೇವೆ. ಓಕೆನಾ? ಚಿನ್ನ ತಗೊಳ್ಳುವಂತ ಹವ್ಯಾಸ ಇದೆಯಾ ಸರ್ ನಿಮಗೆ? ತಗೊಳ್ಬೇಕಾ? ಓಕೆ, ನೋಡಿದ್ರ ಈ ಜ್ಯುವೆಲ್ರಿಯನ್ನ? ಹೇಗ ಅನಿಸ್ತು? ಇಷ್ಟ ಆಯ್ತಾ ಡಿಸೈನ್? ಚೆನ್ನಾಗಿದ್ಯಾ? ರೇಟ್ ಹೇಳೋದಾ? ಎಷ್ಟು ಸರ್? 4,86,000ನಾ? ಓಕೆ, 4,86,000 ಅಂತ ಹೇಳ್ತಾ ಇದ್ದಾರೆ ಮನೋಹರ್ ಅವರು ಬೆಂಗಳೂರಿಂದ. ಸರ್ ನೋಡೋಣ, ಕಾರ್ಯಕ್ರಮದ ಕೊನೆಯಲ್ಲಿ ಹೇಳ್ತೀವಿ ಎಷ್ಟು ರೇಟ್ ಅಂತ. ಓಕೆನಾ? ಎಸ್, ಥ್ಯಾಂಕ್ ಯು ಸರ್. ನೀವೇನಾದ್ರೂ ನಿಖರವಾದ ಬೆಲೆ ಹೇಳಿಲ್ಲ ಅಂತಂದ್ರೆ ಮಂಗಳೂರು ಜುವೆಲ್ಸ್ ಅವರು ನಿಮಗೂ ಕೂಡ ಒಂದು ಸ್ಪೆಷಲ್ ಗಿಫ್ಟ್ ಅನ್ನ ಕೊಡ್ತಾರೆ. ಓಕೆ, ಎಸ್, ಥ್ಯಾಂಕ್ ಯು ಸರ್. ಎಸ್, ಕಾಲರ್ ರೆಡಿ ಇದ್ದಾರೆ. ಹೆಲೋ ಹೆಲೋ. ಕೆಲವರು ಕಂಟಿನ್ಯೂಸ್ ಆಗಿ ಕರೆ ಮಾಡ್ತಾನೆ ಇರ್ತೀರಿ, ಎಂಗೇಜ್ ಟೋನ್ಗಳು ಬರ್ತಾನೆ ಇರುತ್ತೆ, ಮತ್ತೆ ಮತ್ತೆ ಪ್ರಯತ್ನವನ್ನ ಮಾಡ್ತಾ ಇದ್ದೀರಿ. ದಯವಿಟ್ಟು ಯಾರಿಗಾದ್ರೂ ಕರೆ ಸಿಗ್ಲಿಲ್ಲ ಅಂತಂದ್ರೆ ನಿರಾಶರಾಗಬೇಡಿ. ಯಾಕಂದ್ರೆ ಮಂಗಳೂರು ಜುವೆಲ್ಸಿಗೆ ಒಂದ್ಸಲ ವಿಸಿಟ್ ಮಾಡಿದ್ರೆ ಅಲ್ಲೇ ನಿಮ್ಗೊಂದು ಒಳ್ಳೆ ಅವಕಾಶವನ್ನ ಕೊಡ್ತಾರೆ. ನಿಮ್ಮ ಅದೃಷ್ಟ ಪರೀಕ್ಷೆಗೆ ಅಲ್ಲೂ ಕೂಡ ಅವಕಾಶ ಇದೆ. ಸೊ ಒಂದ್ಸಲ ವಿಸಿಟ್ ಮಾಡಿ ಆ ಅದೃಷ್ಟ ಪರೀಕ್ಷೆಯನ್ನ ಮಾಡ್ಕೊಳ್ಳಿ, ವಜ್ರದ ಮೂಗುತಿಯನ್ನ ನಿಮ್ಮದಾಗಿಸ್ಕೊಳ್ಳಿ. ಎಸ್, ಸೌಮ್ಯ ಅವ್ರ ಕಡಬದಿಂದ. ಮೇಡಮ್ ನಮಸ್ತೆ. ಓಕೆ, ಏನು ತಿಂಡಿ ಕಾಫಿ ಎಲ್ಲ ಮುಗಿಸಿದ್ರಾ? ಏನು ಬಿಸಿ ಬಿಸಿ ಬಜ್ಜಿನಾ? ಪುಟ್ಟು? ಆಹಾ, ತಿಂದ್ರಾ? ಆಯ್ತು ಬಿಡಿ ಮೇಡಮ್. ಈಗ ಚಿನ್ನ ತಗೊಳ್ಳೋ ಪ್ಲಾನ್ ಅಲ್ವಾ? ಬಂದ್ರೆ ಕೊಡೋದಾ? ತಂದು ಕೊಡ್ತೀರಂದ್ರೆ ಖುಷಿಯಪ್ಪ. ಅಯ್ಯೋ, ನಾವು ಪುತ್ತೂರಲ್ಲಿ ಮೇಡಮ್. ನೀವು ಕಳಿಸ್ಕೊಡ್ತೀರಾ ಅಂತಂದ್ರೆ ಫುಲ್ ಅಡ್ರೆಸ್ ಕೊಡ್ತೀವಿ. ಹೆಲೋ. ಆಯ್ತು ಮೇಡಮ್, ಈಗ ನೋಡೋಣ ನೆಕ್ಲೆಸ್ ರೇಟು. ರೇಟ್ ಎಷ್ಟಿರ್ಬೋದು? 10,20,000 ಚಿಲ್ಲರೆ ಇರ್ಬೋದು ಅಂತ ಹೇಳ್ತಾ ಇದ್ದಾರೆ ಸೌಮ್ಯ ಅವರು. ಓಕೆ, ನೋಡೋಣ ಸೌಮ್ಯ ಅವರೇ, ಕಾರ್ಯಕ್ರಮದ ಕೊನೆಯಲ್ಲಿ ನಾವು ಹೇಳ್ತೀವಿ ಇದರ ರೇಟ್ ಎಷ್ಟು ಅಂತ. ಓಕೆ, ಸೂಪರ್, ಥ್ಯಾಂಕ್ ಯು ಸೋ ಮಚ್. ಎಸ್, ಮತ್ತೊಮ್ಮೆ ಹೇಳ್ತಾ ಇದ್ದೀವಿ, ಇದು
ತೀರಾ ಹೆವಿ ಜ್ಯುವೆಲ್ರಿ ಕೂಡ ಅಲ್ಲ, ತೀರಾ ಲೈಟ್ ವೆಯ್ಟ್ ಕೂಡ ಅಲ್ಲ. ಆದರೂ ನಾವು ನೋಡುವ ಡಿಸೈನ್ಗೆ ಕಂಪೇರ್ ಮಾಡಿದ್ರೆ ಇದು ಲೈಟ್ ವೆಯ್ಟ್. ಯಾಕಂದರೆ ಡಿಸೈನ್ ನೋಡಿದಾಗ ನಮ್ಗೆ ಸ್ವಲ್ಪ ಹೆವಿ ಇದೆ ಅಂತ ಅನಿಸುತ್ತೆ. ನಿಜವಾಗ್ಲೂ ಜ್ಯುವೆಲ್ರಿ ಕೂಡ ಹಾಗೆ ಇದೆ ಅಲ್ಲಿ, ಯಾಕಂದರೆ ನೀವು ನೋಡಿ ಅಲ್ಲಿ ಹೋಗಿ ವಿಸಿಟ್ ಮಾಡ್ಬೋದು. ಸೊ ಹಾಗಾಗಿ ಗೆಸ್ ಮಾಡುವಾಗ ಸರಿಯಾಗಿ ಗೆಸ್ ಮಾಡಿ. ಎಸ್, ನೆಕ್ಸ್ಟ್ ಕಾಲರ್. ಹೆಲೋ ಹೆಲೋ ನಮಸ್ತೆ ಮೇಡಮ್. ನಮಸ್ತೆ. ಶರತ್ ಶೆಟ್ಟಿ ಅವರು ಅಳಿಕೆಯಿಂದ. ಕಟ್ಟಿ. ಹಲೋ ಮೇಡಮ್, ನನಗೆ ಧ್ವನಿ ಸರಸ್ವತಿ ಅವರಾ? ಓಕೆ, ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಮೇಡಮ್. ಕೇಳಿಸ್ತಿದ್ಯಾ ನನ್ನ ಧ್ವನಿ ನಿಮಗೆ? ಸರಸ್ವತಿ ಅವರು ಮೇಡಮ್ ನಮಸ್ತೆ. ಅಳಿಕೆಯಿಂದನಾ? ಓಕೆ ಮೇಡಮ್, ಇವತ್ತಿನ ನೆಕ್ಲೆಸ್ ನೋಡಿದ್ರಾ? ಇಷ್ಟ ಆಯ್ತಾ ಡಿಸೈನ್? ತುಂಬಾ ಚೆನ್ನಾಗಿದೆ ಅಲ್ವಾ? ನನಗೂ ತುಂಬಾ ಇಷ್ಟ ಆಯ್ತು. ಓಕೆ, ಯಾರಿಗಾದ್ರೂ ಫಂಕ್ಷನಿಗೆ ತಗೊಳ್ಳೋ ಅಂಥದ್ದಿದ್ರೆ ದಯವಿಟ್ಟು ಸಜೆಸ್ಟ್ ಮಾಡಿ ಮ್ಯಾಮ್. ಒಂದ್ಸಲ ನೋಡ್ಬೋದಲ್ಲ ಮಂಗಳೂರು ಜ್ಯುವೆಲ್ಸಿಗೆ ಬಂದು, ಓಕೆನಾ? ನೀವು ತಗೊಳ್ಳೋ ಆಗಿದ್ರೆ ಖಂಡಿತವಾಗ್ಲೂ ತಗೊಳ್ಳಿ. ಇನ್ನೂ ಸ್ಪೆಷಲ್ ಡಿಸ್ಕೌಂಟ್ ಕೊಡ್ತಾರೆ ನಿಮಗೆ, ಓಕೆನಾ? ಬೆಲೆ ಹೇಳೋದ ಮ್ಯಾಮ್ ಎಷ್ಟು ಅಂತ? ಎಷ್ಟು? 6,40,000 ಅಂತ ಹೇಳ್ತಾ ಇದ್ದಾರೆ ಸರಸ್ವತಿ ಅವರು. ಮೇಡಮ್ ನೋಡೋಣ, 6,40,000 ಅಂತ ಹೇಳ್ತಾ ಇದ್ದೀರಿ. ಕಾರ್ಯಕ್ರಮದ ಕೊನೆಯಲ್ಲಿ ಅನೌನ್ಸ್ ಮಾಡ್ತೀವಿ ರೇಟ್, ಓಕೆನಾ? ಎಸ್ ಎಸ್ ಎಸ್. ಡಿಸೈನ್ ಅನ್ನ ನೋಡ್ತಾ ಇದ್ರೆ ಮತ್ತೆ ನೋಡೋಣ ಅಂತ ಅನ್ಸುತ್ತೆ. ಅಷ್ಟು ಚೆನ್ನಾಗಿದೆ ಡಿಸೈನು, ನನಗೂ ಕೂಡ ತುಂಬಾ ಇಷ್ಟ ಆಯಿತು. ಎಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡಿದ್ದಕ್ಕಾಗಿ. ಎಸ್, ನಾವು ಈ ಮೊದಲು ಇದರ ಉದ್ದದ ಹಾರವನ್ನ ತೋರಿಸಿದ್ವಿ. ಅದನ್ನ ನೋಡಿದವ್ರಿಗೆ ಗೊತ್ತಿರುತ್ತೆ, ಒಂದು ಅಂದಾಜು ಇರುತ್ತೆ ಅವರಿಗೆ ಕೂಡ. ಯಾಕಂದ್ರೆ ಆ ಟೈಮಲ್ಲಿ ಯಾರೆಲ್ಲ ರೇಟನ್ನು ಗೆಸ್ ಮಾಡಿರ್ತಾರೋ ಕಾರ್ಯಕ್ರಮವನ್ನು ನೋಡಿದವರಿಗೆ ಈಗ ಒಂದು ಸ್ವಲ್ಪ ಈಸಿ ಅಂತ ಅನ್ಸ್ಬೋದು. ಎಸ್, ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಹೆಲೋ ನಮಸ್ತೆ. ದಿವ್ಯಾ ಅವರು ಪುತ್ತೂರಿಂದ. ಮೇಡಮ್ ನಮಸ್ತೆ. ಓಕೆ, ಇವತ್ತು ನಾವು ತೋರಿಸ್ತಾ ಇರುವಂತ ಆಭರಣ ನೆಕ್ಲೆಸ್ ಅನ್ನ ತೋರಿಸ್ತಾ ಇದ್ದೀವಿ. ತುಂಬಾ ಚೆನ್ನಾಗಿರೋ ನೆಕ್ಲೆಸ್. ನೋಡಿದ್ರ ಡಿಸೈನಾ? ಇಷ್ಟ ಆಯ್ತಾ? ಇಷ್ಟ ಆಯ್ತಾ? ಓಕೆ, ತಗೊಳ್ಳೋ ಪ್ಲಾನ್ ಇದೆಯಾ? ಓಕೆ, ಫುಲ್ ರೇಟ್ ಹೇಳೋದೇ ಇಂಪಾರ್ಟೆಂಟ್. ಓಕೆ, 6,25,000ನಾ? ಹೌದಾ, 6,25,000 ಅಂತ ಹೇಳ್ತಾ ಇದ್ದೀರಿ. ಓಕೆ ಮೇಡಮ್, ನೀವು ವಿಸಿಟ್ ಮಾಡಿರ್ತೀರಾ ಮಂಗಳೂರು ಜ್ಯುವೆಲ್ಸ್ಗೆ ಅಲ್ವಾ? ಹೌದಾ, ಒಂದ್ಸಲ ವಿಸಿಟ್ ಮಾಡಿ ಮ್ಯಾಮ್. ಒಳ್ಳೊಳ್ಳೆ ಆಭರಣಗಳು ಒಳ್ಳೊಳ್ಳೆ ವಿನ್ಯಾಸದಲ್ಲಿ ಅಲ್ಲಿರುತ್ತೆ. ಜೊತೆಗೆ ನಿಮ್ಮ ಕೈಗೆಟುಕುವ ಬೆಲೆಗೆ ಕೂಡ ಸಿಗುವಂತ ಆಭರಣಗಳಿದೆ. ಹಾಗಾಗಿ ಒಳ್ಳೊಳ್ಳೆ ಡಿಸೈನ್ಗಳನ್ನ ಕೂಡ ನಿಮ್ಮ ಒಂದು ಅಂದಾಜು ಬೆಲೆಗೆ ತಗೊಳ್ಳುವಂತಹ ಅವಕಾಶ ನಿಮ್ಮ ಮಂಗಳೂರು ಜ್ಯುವೆಲ್ಸ್ ಅಲ್ಲಿ ಇದೆ. ಒಂದ್ಸಲ ವಿಸಿಟ್ ಮಾಡಿ ಮ್ಯಾಮ್, ಮತ್ತೆ ನಮಗೆ ರಿವ್ಯೂ ಹೇಳಿ, ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಕರೆ ಮಾಡಿದ್ದಕ್ಕಾಗಿ. ಥ್ಯಾಂಕ್ ಯು. ಎಸ್, ನಿಜವಾಗ್ಲೂ ಗೆಸ್ ಮಾಡಿದಾಗ ಅನ್ಸುತ್ತೆ ಎಲ್ಲರಿಗೂ, ನಮಗೂ ಕೂಡ ತುಂಬ ಮತ್ತೆ ನೋಡಬೇಕು ಅನ್ಸುತ್ತೆ ಡಿಸೈನನ್ನು. ಅಷ್ಟು ಚೆನ್ನಾಗಿದೆ. ಜೊತೆಗೆ ನಮ್ಮ ಮಂಗಳೂರು ಜ್ಯುವೆಲ್ಸ್ ಅವರು ಬರೀ ಹೆಣ್ಮಕ್ಳಿಗೆ ಮಾತ್ರ, ಮಹಿಳೆಯರಿಗೆ ಮಾತ್ರ ಯಾಕೆ ಜ್ಯುವೆಲ್ರಿ ತೋರಿಸೋದು ಅಂತ ಲಾಸ್ಟ್ ಟೈಮ್ ಪುರುಷರಿಗೆ ಬ್ರಾಸ್ಲೆಟನ್ನು ತೋರಿಸಿದ್ರು, ಹಾಗೆ ಚೈನ್ ಕೂಡ ತೋರಿಸಿದ್ರು. ನಮ್ಮ ಗಂಡು ಮಕ್ಕಳು ಕೂಡ ತುಂಬ ಜೋಶಲ್ಲಿ ಕಾಲನ್ನು ಮಾಡಿದ್ರು. ಎಸ್, ಇವತ್ತಿನ ಕಾಲರ್ ಕಂಟಿನ್ಯೂಸ್ ಆಗಿ ಕರೆಗಳು ಬೇರೆ ಬೇರೆ ಕಡೆಯಿಂದ ಬರ್ತಾ ಇದೆ. ದಯವಿಟ್ಟು ಯಾರಿಗೆಲ್ಲ ಕರೆ ಸಿಗ್ಲಿಲ್ಲ ಬೇಜಾರಾಗಬೇಡಿ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಮಂಗಳೂರು ಜ್ಯುವೆಲ್ಸ್ ಅಲ್ಲಿ ಕೂಡ ನಿಮ್ಗೆ ಅದೃಷ್ಟ ಪರೀಕ್ಷೆಗೆ ಒಂದು ಒಳ್ಳೆ ಅವಕಾಶ ಇದೆ. ಸೊ ಮಿಸ್ ಮಾಡದೆ ಅಲ್ಲಿ ಕೂಡ ವಿಸಿಟ್ ಮಾಡಿ ನಿಮ್ಮ ಅದೃಷ್ಟ ಪರೀಕ್ಷೆಯನ್ನ ಮಾಡ್ಕೊಳ್ಳಿ. ವಜ್ರದ ಮೂಗುತಿಯನ್ನ ನಿಮ್ಮದಾಗಿಸ್ಕೊಳ್ಳಬಹುದು. ಎಸ್, ನೆಕ್ಸ್ಟ್ ಕಾಲರ್. ಹೆಲೋ, ರಾಧಿಕಾ ಅವರು ಮಡಂತ್ಯಾರಿಂದ. ಮೇಡಮ್ ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ಏನ್ ಡ್ಯೂಟಿಯಲ್ಲಿದ್ದೀರಾ, ಮನೆಯಲ್ಲಿದ್ದೀರಾ? ಹೌಸ್ ವೈಫಾ? ಓಕೆ, ನೋಡಿದ್ರಾ ಕಾರ್ಯಕ್ರಮ? ಅವಾಗಿಂದ ನೋಡ್ತಾ ಇದ್ರಾ? ಎಷ್ಟು ಟ್ರೈ ಮಾಡಿದ್ರಿ ಕಾಲ್ಗೆ? ತುಂಬಾ ಸಲ ಟ್ರೈ ಮಾಡಿದ್ರಾ? ಕೊನೆಗೂ ಸಿಕ್ತಲ್ವಾ? ಓಕೆ, ಏನು ತಿಂಡಿ ಕಾಫಿ ಎಲ್ಲ ಮುಗಿಸಿ ಫುಲ್ ರೆಡಿ ಆಗಿಬಿಟ್ರಾ 6:30ಗೆ? ಹೌದಾ, ಇಷ್ಟ ಆಯ್ತಾ? ಇವತ್ತಿನ ನೆಕ್ಲೆಸ್ ಹೇಗಿದೆ? ಚೆನ್ನಾಗಿದ್ಯಾ? ಡಿಸೈನ್ ಸೂಪರ್ ಆಗಿದೆ ಅಲ್ಲ? ಓಕೆ, ಹೇಳಿ ಮೇಡಮ್, ಎಷ್ಟಿರ್ಬೋದು ಇದರ ರೇಟ್? 6,45,000ನಾ? ಓಕೆ, ನೋಡೋಣ ಮೇಡಮ್, ಕಾರ್ಯಕ್ರಮದ ಕೊನೆಯಲ್ಲಿ ಹೇಳ್ತೀವಿ ಇದರ ರೇಟ್ ಎಷ್ಟು ಅಂತ, ಓಕೆನಾ? 6,45,000 ಅಂತ ಹೇಳ್ತಾ ಇದ್ದಾರೆ. ರಾಧಿಕಾ ಅವರು ಮಡಂತ್ಯಾರಿಂದ ಕರೆ ಮಾಡಿ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ ನಮಗೂ ಕೂಡ ಇದರ ರೇಟ್ ಎಷ್ಟಿರ್ಬೋದು ಅಂತ. ಎಸ್, ಕಾರ್ಯಕ್ರಮದ ಕೊನೆಯಲ್ಲಿ ಅನೌನ್ಸ್ ಮಾಡ್ತೀವಿ. ಮಿಸ್ ಮಾಡದೆ ಕಾರ್ಯಕ್ರಮನ ಕೊನೆವರೆಗೂ ನೋಡ್ತಾ ಇರಿ. ಎಸ್, ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ. ಹೆಲೋ
ಹೆಲೋ ಹೆಲೋ, ಭವ್ಯ ಅವರು ಪುತ್ತೂರಿಂದ. ಮೇಡಮ್, ನನ್ನ ಧ್ವನಿ ನಿಮಗೆ ಕೇಳಿಸ್ತಿದ್ಯಾ? ಓಕೆ, ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ಮಂಗಳೂರು ಜ್ಯುವೆಲ್ಸ್ಗೆ ವಿಸಿಟ್ ಮಾಡಿದ್ದೀರಾ ನೀವು? ಇಲ್ಲ, ಮಾಡ್ಲೆ ಫಸ್ಟ್ ಟೈಮ್ ಕಾರ್ಯಕ್ರಮದಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ತಿರೋದು ಫಸ್ಟ್ ಟೈಮಾ? ಹೌದು. ಓಕೆ, ಆಗ ನಮ್ಮ ಫಸ್ಟ್ ಕಾಲರ್. ಮೇಡಮ್, ಹೇಗನ್ನಿಸ್ತು ಇವತ್ತಿನ ಡಿಸೈನ್? ಇಷ್ಟ ಆಯ್ತಾ? ಸೂಪರ್ ಉಂಟು. ಸೂಪರ್ ಉಂಟಲ್ಲ? ಏನಾದ್ರೂ ಫಂಕ್ಷನ್ ಇದೆಯಾ? ಚಿನ್ನ ತಗೊಳ್ಳೋ ಪ್ಲಾನ್ ಇದೆಯಾ? ಇದೆ. ಇದೆಯಾ? ಇದೇ ತಗೊಳ್ಳೋಣ ನೆಕ್ಲೆಸ್ ಅಲ್ವಾ? ಹಾ, ಪಕ್ಕ ಮಾತಾಡ್ಬೇಕಾ ಡಿಸ್ಕೌಂಟು? ಹೌದಾ? ನನಗೇನಾದ್ರು ಕೊಡ್ತೀರಾ ಪಾರ್ಟಿ? ನಿಜವಾಗ್ಲೂ ಕೇಳ್ತಾ ಇದೀನಿ, ತಗೊಳ್ಳೋ ಪ್ಲಾನ್ ಇದೆಯಾ ಮ್ಯಾಮ್? ತಗೊಳ್ಳೋ ಪ್ಲಾನ್ ಇದೆಯಾ? ನೆಕ್ಲೆಸ್ ತಗೊಳ್ಳೋ ಪ್ಲಾನ್? ಖಂಡಿತವಾಗ್ಲು ಮಂಗಳೂರು ಜ್ಯುವೆಲ್ಸ್ಗೆ ವಿಸಿಟ್ ಮಾಡಿ ಫಸ್ಟ್ ಟೈಮ್ ಕಾಲ್ ಮಾಡಿದಿರಿ, ಜೊತೆಗೆ ನಿಮಗೆ ಸ್ಪೆಷಲ್ ಡಿಸ್ಕೌಂಟ್ ಅನ್ನ ಖಂಡಿತವಾಗ್ಲೂ ಕೊಡ್ತಾರೆ. ಓಕೆನಾ? ಓಕೆ, ಈಗಲೇ ಹೋಗಿ ನಿಮ್ಮ ಚಿನ್ನವನ್ನ ಅಲ್ಲಿ ಬುಕ್ ಮಾಡಿ. ಓಕೆನಾ? ಸ್ಪೆಷಲ್ ಡಿಸ್ಕೌಂಟ್ ಅಲ್ಲಿ ತಗೊಳ್ಳಿ ಈ ನೆಕ್ಲೆಸ್ ಅನ್ನ. ಸೊ ನೀವು ನೆಕ್ಲೆಸ್ ಹಾಕೊಂಡು ಮಿಂಚ್ಬೇಕಾದ್ರೆ ನಮ್ಮನ್ನ ಕೂಡ ನೆನಪಿಸ್ಕೊಳ್ಳಿ. ಓಕೆನಾ? ಓಕೆ, ಈಗ ಹೇಳಿ ರೇಟ್ ಎಷ್ಟು ಇದ್ರದ್ದು? 10 ಲಕ್ಷದ 14 ಲಕ್ಷದ ಹಾ 999. 14,99,000ನಾ? 999 ಅಂತೆ. 14,999 ಅಂತೆ. ಓಕೆ, ನೋಡೋಣ. ಈ ಕಾರ್ಯಕ್ರಮ ಕೊನೆವರೆಗೂ ನೋಡ್ತಾ ಇರಿ ಮೇಡಮ್. ಓಕೆನಾ? ಮಂಗಳೂರು ಜ್ಯುವೆಲ್ಸ್ಗೆ ವಿಸಿಟ್ ಮಾಡಿ ನಿಮ್ಗೆ ದೊಡ್ಡ ರೇಟಲ್ಲಿ ತುಂಬಾ ಚಿನ್ನ ತಗೊಂಡು ಬರ್ಬೋದು. ಓಕೆನಾ? ಓಕೆ, ಸೂಪರ್. ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡಿದ್ದಕ್ಕಾಗಿ. ಎಸ್ ಎಸ್, ನೆಕ್ಸ್ಟ್ ಕಾಲರ್ ಯಾರು ಅಂತ ನೋಡೋಣ. ಹೆಲೋ ಹೆಲೋ, ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಮ್ಮ ವೀಕ್ಷಕರಿಗೆ, ನಮ್ಮ ವೀಕ್ಷಕರಿಗೆ, ನಮ್ಮ ಕಾಲರಿಗೆ ಇನ್ನೂ ಸ್ಪೆಷಲ್ ಡಿಸ್ಕೌಂಟ್ ಕೊಡ್ತೀರಲ್ವ ಸರ್? ಖಂಡಿತವಾಗ್ಲು. ಜೊತೆಗೆ ಪ್ರತಿ ಬಾರಿ, ಅಯ್ಯೋ ಯಾರಮ್ಮ ಚಿನ್ನ ನೋಡಿ ಹೇಳ್ತಾ ಇದ್ದೀರಾ, ಬೆಲೆ ನೋಡಿ ಹೇಳ್ತಾ. ಹಲೋ, ಶುಭ ಅವರು ಕಾರ್ಕಳದಿಂದ ಕರೆ ಮಾಡಿದ್ದಾರೆ. ಮೇಡಮ್, ತುಂಬಾ ಕಾಲರ್ಗಳು ವೆಯ್ಟ್ ಮಾಡ್ತಾ ಇದ್ದಾರೆ. ಕಾಲ್ ಮಾಡಿ ಮಗುವಿನ ಜೊತೆ ಫೋನ್ ಕೊಡಬೇಡಿ ಮೇಡಮ್, ಪ್ಲೀಸ್. ಓಕೆ ಮೇಡಮ್, ಫಸ್ಟ್ ಟೈಮ್ ಕಾಲ್ ಮಾಡ್ತಾ ಇರೋದಲ್ವಾ? ಓಕೆ, ಶುಭ ಅವರೇ, ಕಾರ್ಯಕ್ರಮವನ್ನ ನೋಡಿದ್ರಾ? ಫಸ್ಟ್ ಇಂದ ನೋಡಿದ್ರಾ? ನಾವು ಎಕ್ಸ್ಪ್ಲೈನ್ ಮಾಡಿದ್ವಿ ಇದ್ರ ಬಗ್ಗೆ. ಓಕೆ, ನೆಕ್ಲೆಸ್ ನೋಡಿದ್ರಾ? ಇಷ್ಟ ಆಯ್ತಾ? ಇಷ್ಟ ಆಯ್ತಾ? ಓಕೆ, ಮಂಗಳೂರು ಜ್ಯುವೆಲ್ಸ್ ಬಗ್ಗೆ ನೀವು ಕೇಳಲಿಲ್ಲ ಅಂತ ಅನ್ಸುತ್ತೆ. 31 ಇಯರ್ಸ್ ಇಂದ ಬೆಂಗಳೂರಲ್ಲಿ ಒಳ್ಳೆಯ ಸರ್ವಿಸ್ ಅನ್ನ ಕೊಟ್ಕೊಂಡು ಬಂದಿರುವಂತದ್ದು ಮಂಗಳೂರು ಜ್ಯುವೆಲ್ಸ್. ಇದೀಗ ತನ್ನ 2ನೇ ಶಾಖೆಯನ್ನ ಪುತ್ತೂರಿನಲ್ಲಿ ಶುಭಾರಂಭ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ನಾವು ಗ್ರಾಹಕರಿಗೆ, ವೀಕ್ಷಕರಿಗೆ ತಲುಪಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬೇರೆ ಬೇರೆ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಾ ಇದ್ದಾರೆ. ಜೊತೆಗೆ ಸ್ಪೆಷಲ್ ಡಿಸ್ಕೌಂಟ್ ಅಲ್ಲಿ ಚಿನ್ನಾಭರಣವನ್ನ ಕೂಡ ಕೊಡ್ತಾ ಇದ್ದಾರೆ. ಅದೇ ಅಲ್ಲದೆ ಅವರೇ ತಯಾರಕರಾಗಿರೋದ್ರಿಂದ, ಅವರೇ ಮಾರಾಟಗಾರರು ಕೂಡ ಆಗಿರೋದ್ರಿಂದ ನಿಮ್ಗೆ ಇನ್ನೂ ಸ್ಪೆಷಲ್ ಡಿಸ್ಕೌಂಟ್ ಮಂಗಳೂರು ಜ್ಯುವೆಲ್ಸ್ ಅಲ್ಲಿ ಸಿಗುತ್ತೆ. ಎಸ್ ಮೇಡಮ್, ಇದರ ರೇಟ್ ಗೆಸ್ ಮಾಡೋದ ಈಗ? 8,70,000ನಾ? 8,70,000 ಅಂತ ಹೇಳ್ತಾ ಇದ್ದಾರೆ. ಶುಭ ಅವ್ರು ಕಾರ್ಕಳದಿಂದ ಕರೆ ಮಾಡಿ. ಮೇಡಮ್, ನೋಡೋಣ, ನಾವು ಕಾರ್ಯಕ್ರಮದ ಕೊನೆಯಲ್ಲಿ ಅನೌನ್ಸ್ ಮಾಡ್ತೀವಿ. ಓಕೆ, ನಿಮ್ಗೆ ಏನಾದ್ರೂ ಇದು ನೀವು ಕರೆಕ್ಟಾಗಿ ರೇಟ್ ಹೇಳಿಲ್ಲ ಅಂತಂದ್ರೂ ಬೇಜಾರಿಲ್ಲ, ನಿಮಗೂ ಕೂಡ ಒಂದು ಸ್ಪೆಷಲ್ ಗಿಫ್ಟ್ ಅನ್ನ ಮಂಗಳೂರು ಜ್ಯುವೆಲ್ಸ್ ಅವ್ರು ಕೊಡ್ತಾರೆ. ಕಾಲ್ ಮಾಡಿದ ಪ್ರತಿಯೊಬ್ಬರಿಗೂ ಕೂಡ ಗಿಫ್ಟ್ ಇದೆ ಮಂಗಳೂರು ಜ್ಯುವೆಲ್ಸ್ ಕಡೆಯಿಂದ, ಯಾರು ಕೂಡ ಕೊಡೋದಿಲ್ಲ. ಎಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡಿದ್ದಕ್ಕಾಗಿ. ಎಸ್, ತುಂಬ ಜನ ಕಾಲ್ ಮಾಡಿದ್ರು. ಮಂಗಳೂರು ಜ್ಯುವೆಲ್ಸ್ ಬಗ್ಗೆ ಮಾತನಾಡೋದಕ್ಕೆ ತುಂಬಾನೇ ಇದೆ. ಅದಕ್ಕೆ ನಾನು ಮತ್ತೆ 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 ನಿಮ್ಗೆ ಹೇಳ್ತಾ ಇದ್ದೀನಿ, ಯಾಕಂದರೆ ನಮ್ಮ ಕಾಲರನ್ನು ನಿರಾಶರನ್ನಾಗಿಸೋದು ನಮಗೆ ಇಷ್ಟ ಇರೋದಿಲ್ಲ. ಯಾಕಂದರೆ ಅವ್ರು ತುಂಬ 6 ಗಂಟೆಯಿಂದಲೇ ಕಾಲ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಬಟ್ ಆದರೆ ಕಾರ್ಯಕ್ರಮ ಮುಗಿದ ಮೇಲೂ ಅವ್ರು ನಿಲ್ಲಿಸೋದಿಲ್ಲ. ನೆಕ್ಸ್ಟ್ ಕಾರ್ಯಕ್ರಮ, ನೆಕ್ಸ್ಟ್ ಸಂಚಿಕೆ ಬರೋರ್ಗೂ ಕಾಲ್ ಮಾಡ್ತಾನೆ ಇರ್ತಾರೆ. ಅವ್ರಿಗೆ ಮತ್ತೆ ಅಷ್ಟು ಕ್ರೇಜಲ್ಲಿ ಗೆಸ್ ಮಾಡ್ತಾ ಇರ್ತಾರೆ. ಕೆಲವರು ಎಂಗೇಜ್ ಟೋನ್ ಬಂದಾಗ ತುಂಬ ಸಲ ಟ್ರೈ ಮಾಡ್ತೀರಿ. ನಮಗೂ ಬೇಜಾರಾಗುತ್ತೆ ನಿಮ್ಗೆ ಕಾಲ್ ಸಿಕ್ಕಲಿಲ್ಲ ಅಂತಂದರೆ. ದಯವಿಟ್ಟು ಬೇಜಾರಾಗಬೇಡಿ, ಒಂದು ಸಲ ಟೈಮ್ ಮಾಡಿಕೊಂಡು ಮಂಗಳೂರು ಜ್ಯುವೆಲ್ಸ್ಗೆ ವಿಸಿಟ್ ಮಾಡಿ, ಅಲ್ಲಿ ಕೂಡ ನಿಮ್ಮ ಅದೃಷ್ಟ ಪರೀಕ್ಷೆಗೆ ನೀವು ಮುಂದಾಗಬಹುದು. ಜೊತೆಗೆ ಸೂಪರ್ ಆಗಿರೋ ಸ್ಕೀಮ್ಗಳ ಬಗ್ಗೆ ತಿಳ್ಕೊಳ್ಬಹುದು, ಅಲ್ಲಿಯ ಸಿಬ್ಬಂದಿಗಳ ಜೊತೆಗೆ ಮಾತನಾಡಬಹುದು. ನಿಮ್ಗೆ ಇಷ್ಟವಾದಂತಹ ಡಿಸೈನ್ ಅಲ್ಲಿರುವಂತಹ ಜ್ಯುವೆಲ್ರಿಯನ್ನ ಕೂಡ ನೀವು ನೋಡಬಹುದು. ಇಲ್ಲ ನಿಮಗೆ ಇಷ್ಟವಾದಂತಹ ಜ್ಯುವೆಲ್ರಿಯ ಡಿಸೈನ್ ಅನ್ನ ಕೊಟ್ಟು ಕೂಡ ಕಸ್ಟಮೈಸ್ ಮಾಡ್ಕೊಳ್ಬಹುದು. ಎಸ್, ಲೈಟ್ ವೇಟ್ ಜ್ಯುವೆಲ್ರಿಗೆ ತುಂಬಾ ಫೇಮಸ್ ನಮ್ಮ ಮಂಗಳೂರು ಜ್ಯುವೆಲ್ಸ್. ಎಸ್, ಲಾಸ್ಟ್ ಕಾಲರ್ ಯಾರು ಅಂತ ನೋಡುವಂತಹ ಸಮಯ. ಹೆಲೋ, ಜಾನಕಿ ಅವರು ಪುತ್ತೂರಿಂದ. ಮೇಡಮ್ ನಮಸ್ತೆ. ನಮಸ್ತೆ. ಎಸ್, ಮಂಗಳೂರು ಜ್ಯುವೆಲ್ಸ್ಗೆ ಹೋಗಿದ್ರಾ? ಹೋಗಿದ್ದೇವೆ, ಫ್ರೆಂಡ್ ಒಟ್ಟಿಗೆ ಬಂದದಷ್ಟೇ. ಫ್ರೆಂಡ್ ಒಟ್ಟಿಗೆ ಹೋಗಿದ್ರಾ? ನೋಡಿ, ಫ್ರೆಂಡ್ ಕರ್ಕೊಂಡು ಹೋಗಿದ್ದಾರೆ. ಇವತ್ತು ನೀವು ಕಾಲ್ ಮಾಡಿದ್ರಿ. ಇಷ್ಟ ಆಯ್ತಾ ಅಲ್ಲಿಯ ಜ್ಯುವೆಲ್ರಿ? ಇಷ್ಟ ಆಗಿದೆ. ಫ್ರೆಂಡ್ ಪರ್ಚೇಸ್ ಮಾಡಿದ್ರಾ?
ಇಲ್ಲ ಅವರು ಏನೋ ಗಿಫ್ಟ್ ಇತ್ತು ಹಾಗೆ ನಾನು ತಗೊಳ್ಳುವಾಗ ನಾನು ಸಹ ಒಟ್ಟಿಗೆ ಹೋಗಿದ್ದೆ. ಒಟ್ಟಿಗೆ ಹೋದ್ರಾ? ಮಂಗಳೂರು ಜ್ಯುವೆಲ್ಸ್ಗೆ ಹೋಗೋಣ ಅಂತ ಅನಿಸ್ತಾ ನಿಮಗೆ? ಹೌದು. ಚೆನ್ನಾಗಿ ಮಾತಾಡ್ಸಿದ್ರಾ? ನಿಮ್ ಚಿನ್ನ ತೋರ್ಸಿದ್ರಾ? ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು, ತುಂಬಾ ಖುಷಿ ಆಯ್ತು. ತುಂಬಾ ಖುಷಿ ಆಯ್ತಾ? ಹೌದು. ಓಕೆ, ಮತ್ತೆ ಚಿನ್ನ ತಗೊಳ್ಳೋ ಪ್ಲಾನ್ ಇದ್ರೆ ಮಂಗಳೂರು ಜ್ಯುವೆಲ್ಸ್ಗೆ ಹೋಗ್ಬೇಕು ಅಂತ ಅನಿಸ್ತಾ? ಅನ್ಸಿತ್ತು, ಅದೇ ಇನ್ನು ತಗೊಳ್ಳುವಾಗ ಹೋಗ್ಬೇಕು. ಖಂಡಿತವಾಗ್ಲೂ ಹೋಗಿ ಮ್ಯಾಮ್. ನೀವು ನಮ್ಮ ಕಾಲರ್ ಅಂತ ಕೂಡ ಹೇಳಿ, ನಿಮ್ಗೆ ಇನ್ನೂ ಸ್ಪೆಷಲ್ ಡಿಸ್ಕೌಂಟ್ ಕೊಡ್ತಾರೆ. ಓಕೆನಾ? ಓಕೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಈಗ ನಾವು ಇದರ ರೇಟ್ ಗೆಸ್ ಮಾಡೋದಾ? 7,80,000. 7,80,000 ಅಂತ ಹೇಳ್ತಾ ಇದ್ದಾರೆ ಜಾನಕಿ ಅವರು. ಓಕೆ ಮೇಡಮ್, ಇನ್ನೇನು ನೀವು ತುಂಬಾ ವೇಟ್ ಮಾಡ್ಬೇಕಂತ ಇಲ್ಲ. ಈಗಲೇ ಇನ್ನು ನಿಮ್ಮ ಕಾಲ್ ಮುಗಿದ ಕೂಡಲೇ ನಾವು ಇದರ ರೇಟ್ ಅನೌನ್ಸ್ ಮಾಡ್ತೀವಿ. ನೋಡೋಣ ಎಷ್ಟಿದೆ ಇದರ ರೇಟ್ ಅಂತ. ಸೊ ನೀವು ಕರೆ ಮಾಡಿದಿರಿ, ಏನಾದರೂ ರೇಟ್ ಕರೆಕ್ಟಾಗಿ ಹೇಳಿಲ್ಲ ಅಂತಂದ್ರೂ ಬೇಜಾರಾಗ್ಬಿಡಿ. ನಿಮಗೂ ಕೂಡ ಒಂದು ಗಿಫ್ಟ್ ಕೊಡ್ತಾರೆ ಮಂಗಳೂರು ಜ್ಯುವೆಲ್ಸ್ ಅವರು. ಸೊ ಈ ಬಾರಿ ಗಿಫ್ಟ್ ತಗೊಳ್ಳೋದಕ್ಕೆ ಹೋಗಿದಾಗ ಅಲ್ಲಿಂತ ಚಿನ್ನಾಭರಣ ಕೂಡ ನೋಡಿ ನಿಮ್ಗೆ ಏನಾದರೂ ತಗೊಳ್ಬೇಕು ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ಬುಕ್ ಮಾಡಿ ಬನ್ನಿ. ಜೊತೆಗೆ ಒಳ್ಳೊಳ್ಳೆಯ ಸ್ಕೀಮ್ಗಳನ್ನು ಕೂಡ ನಿಮಗೋಸ್ಕರ ಕೊಡ್ತಾ ಇದ್ದಾರೆ, ಹೋಗಿ ನೋಡಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡಿದ್ದಕ್ಕಾಗಿ. ಎಸ್ ಥ್ಯಾಂಕ್ ಯು ಸೋ ಮಚ್. ಎಸ್, ನಾನು ಮತ್ತೆ ಹೇಳ್ತಾ ಇದ್ದೀನಿ, ಕಾರ್ಯಕ್ರಮ ಮುಗಿಸುವಂತಹ ಸಮಯ ಇದು. ಬಟ್ ಯಾರಿಗೆಲ್ಲ ಕಾಲ್ ಸಿಗಲಿಲ್ಲ, ಸೊ ನೀವು ಕಾಲ್ ಸಿಗದವರು ದಯವಿಟ್ಟು ಬೇಜಾರಾಗಬೇಡಿ. ನಿಮಗೆ ಕಾಲ್ ಟ್ರೈ ಮಾಡ್ತಾ ಇರ್ತೀರಿ, ಗೊತ್ತು ನನಗೆ. ಯಾಕಂದರೆ ಎಲ್ಲರೂ ಮನೇಲಿ ಕೂತ್ಕೊಂಡಿರೋದಿಲ್ಲ, ವರ್ಕಿಂಗ್ ವುಮೆನ್ಸ್ ಇದ್ದಾರೆ, ವರ್ಕ್ ಮಾಡುವವರು ಇದ್ದಾರೆ. ಸೊ ಮಹಿಳೆಯರು ಮಾತ್ರ ಅಲ್ಲ, ಪುರುಷರು ಕೂಡ ಟ್ರೈ ಮಾಡ್ತೀರಿ, ಯಾವಾಗಲೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತೀರಿ. ನಿಮ್ಗೊಂದು ಸ್ಪೆಷಲ್ ಥ್ಯಾಂಕ್ಸನ್ನು ನಾನು ಹೇಳಲೇಬೇಕು. ಈ ಕಾರ್ಯಕ್ರಮದ ಯಶಸ್ವಿಗೆ ನೀವೇ ಕಾರಣಕರ್ತರು. ಜೊತೆಗೆ ಮಂಗಳೂರು ಜ್ಯುವೆಲ್ಸ್ಗೆ ಕೂಡ ವಿಸಿಟ್ ಮಾಡಿದ್ದೀರಿ, ಒಳ್ಳೊಳ್ಳೆ ರಿವ್ಯೂಸನ್ನು ಕೊಟ್ಟಿದ್ದೀರಿ. ತುಂಬ ಖುಷಿ ಆಗುತ್ತೆ ನಿಮ್ಮ ರಿವ್ಯೂಸನ್ನು ಕೇಳಿದಾಗ. ಯಾಕಂದರೆ ನಾವು ಎಷ್ಟೇ ಹೇಳಿದ್ರು ಅದು ಸತ್ಯ ಅಂತ ನೀವು ನಂಬಬೇಕು ಅಂತ ಇಲ್ಲ. ಯಾರೆಲ್ಲ ವಿಸಿಟ್ ಮಾಡಿರ್ತೀರೋ ನೀವು ಹೇಳಿರೋ ರಿವ್ಯೂ ಖಂಡಿತವಾಗ್ಲೂ ಸತ್ಯ ಆಗಿರುತ್ತೆ. ಸೊ ಹಾಗಾಗಿ ಯಾರೆಲ್ಲ ಮಂಗಳೂರು ಜ್ಯುವೆಲ್ಸ್ಗೆ ವಿಸಿಟ್ ಮಾಡಲಿಲ್ವೋ ಖಂಡಿತವಾಗ್ಲೂ ಒಂದ್ಸಲ ವಿಸಿಟ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ಹೇಗಿದೆ ಅಲ್ಲಿಯ ಸರ್ವಿಸ್ ಅಂತ. ಜೊತೆಗೆ ಲೈಟ್ ವೆಯ್ಟ್ ಜ್ಯುವೆಲ್ರಿಗೆ ನಮ್ಮ ಮಂಗಳೂರು ಜ್ಯುವೆಲ್ಸ್ ತುಂಬಾ ಫೇಮಸ್. ಸೊ ನಿಮಗೇನಾದರೂ ನಿಮ್ಮ ಇಷ್ಟದ ಡಿಸೈನನ್ನು ನಿಮಗೆ ನಿಮ್ಮ ರೇಟಿಗೆ ಮಾಡ್ಕೋಬೇಕು ಅಂತಂದರೆ ಒಂದ್ಸಲ ಮಂಗಳೂರು ಜ್ಯುವೆಲ್ಸ್ಗೆ ವಿಸಿಟ್ ಮಾಡಿ ಆ ಡಿಸೈನನ್ನು ತೋರಿಸಿ ನಿಮಗೆ ನಿಮ್ಮ ರೇಟಿಗೆ ಆ ಒಂದು ಡಿಸೈನನ್ನು ಕಸ್ಟಮೈಸ್ ಮಾಡಿ ಕೊಡ್ತಾರೆ. ಸೊ ಇಲ್ಲ ಅಂತಂದ್ರೂ ಕೂಡ ಅಲ್ಲಿಯ ಲೈಟ್ ವೆಯ್ಟ್ ಜ್ಯುವೆಲ್ರಿಯನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಯಾಕಂದರೆ ನಾನು ಲಾಸ್ಟ್ ಟೈಮ್ ಕೂಡ ಹೇಳಿದೆ, ಒಂದು ಜುಮ್ಕಾ ತೊಗೊಳ್ಬೇಕಂದ್ರೂ 3 ಪವನ್ ಬೇಕು ನಮಗೆ. ಬಟ್ 1.5 ಪವನಲ್ಲಿ ಅದೇ 3 ಪವನ್ಗೆ ಏನು ಜುಮ್ಕಾ ಮಾಡೋದಕ್ಕೆ ಸಾಧ್ಯನಾ? ಅಷ್ಟು ಚಂದದ ಜುಮ್ಕಾ ಅಲ್ಲಿ ನಿಮ್ಗೆ ಸಿಗೋದಕ್ಕೆ ಸಾಧ್ಯ. ಹಾಗೆ ನೆಕ್ಲೆಸ್ ಕೂಡ ಹಾಗೆ. ಸೊ ಇವತ್ತು ಕೂಡ ನೀವು ಈ ಒಂದು ನೆಕ್ಲೆಸ್ನ ರೇಟ್ ಕೇಳಿದ್ರೆ ಖಂಡಿತವಾಗ್ಲೂ ಶಾಕ್ ಆಗ್ತೀರಾ ಅಂತ ನಾನು ಕೂಡ ಅನ್ಕೊಳ್ತೀನಿ. ಎಸ್, ಅದರ ಜೊತೆಗೆ ಒಂದು ವಿಶೇಷವಾದ ಸ್ಕೀಮ್ಗಳ ಬಗ್ಗೆ ಕೂಡ ಧನಂಜಯ ಅವರು ತಿಳಿಸ್ಕೊಟ್ರು. ಕಾರ್ಯಕ್ರಮ ಮುಗಿಸುವ ಹಂತ ಬಂದಿರೋದ್ರಿಂದ ಸೊ ಎಲ್ಲ ವಿಷಯಗಳನ್ನು ನಮ್ಗೆ ಇಲ್ಲೇ ಎಕ್ಸ್ಪ್ಲೈನ್ ಮಾಡೋದಕ್ಕಾಗೋದಿಲ್ಲ. ಸೊ ಮಂಗಳೂರು ಜ್ಯುವೆಲ್ಸ್ಗೆ ವಿಸಿಟ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸನ್ನು ಅಲ್ಲಿಯ ಸಿಬ್ಬಂದಿಗಳು ಕೊಡ್ತಾರೆ. ಎಸ್, ಓಕೆ, ಈಗ ನಮ್ಮ ವಿನ್ನರ್ ಯಾರು, ಇವತ್ತಿನ ವಿನ್ನರ್ ಯಾರು ಅಂತ ತಿಳ್ಕೊಳ್ಳುವಂತಹ ಸಮಯ. ಎಸ್, ಇವತ್ತು ಈ ಒಂದು ನಾವೇನು ನೆಕ್ಲೆಸನ್ನು ತೋರಿಸಿದ್ವೋ ಎಲ್ಲರೂ ಒಂದೊಂದು ರೇಟನ್ನು ಗೆಸ್ ಮಾಡಿದರೆ ಒಂದೊಂದು ತೂಕವನ್ನು ಗೆಸ್ ಮಾಡಿರ್ತಾರೆ ಅವರು. ಎಸ್, ಇವತ್ತು ಈ ಒಂದು ನೆಕ್ಲೆಸ್ನ ತೂಕ ಎಷ್ಟು ಅಂತ ನೋಡುವಂತಹ ಸಮಯ. ಎಸ್, ಇದರ ಒಂದು ನೆಟ್ ವೆಯ್ಟ್ ಎಷ್ಟಿದೆ ಅಂತ ಹೇಳಿದ್ರೆ 14 ಗ್ರಾಮ್ 290 ಮಿಲಿ. 14 ಗ್ರಾಮ್ 290 ಮಿಲಿ ಇದೆ. ನಂಗೆ ಎಲ್ಲರೂ ಗೆಸ್ ಮಾಡುವಾಗ ಶಾಕ್ ಆಗ್ತಾ ಇತ್ತು. ಯಾಕಂದರೆ ಹೌದು, ನೋಡಬೇಕಾದ್ರೆ ತುಂಬ ಹೆವಿ ಜ್ಯುವೆಲ್ರಿ ಅಂತ ಕಾಣಿಸುತ್ತೆ, ಅಷ್ಟೇ ಚೆನ್ನಾಗಿದೆ ಡಿಸೈನ್ ಕೂಡ. ಒಂದು ನೆಕ್ಲೆಸನ್ನು ಹಾಕ್ಕೊಂಡ್ರು ಕೂಡ ಆ ಲುಕ್ಕೇ ಚೇಂಜ್ ಆಗ್ಬೋದು, ಅಷ್ಟು ಚೆನ್ನಾಗಿದೆ ಈ ಡಿಸೈನ್. ಎಸ್, ಈ ಚಿನ್ನದ ತೂಕ 14 ಗ್ರಾಮ್ 290 ಮಿಲಿ ಇದೆ. ಜೊತೆಗೆ ಇದರ ಬೆಲೆಯನ್ನು ತಿಳ್ಕೊಳ್ಳುವಂತಹ ಸಮಯ. ಇವತ್ತಿನ ಬೆಲೆ, ಚಿನ್ನದ ಬೆಲೆ 14,015 ರೂಪಾಯಿ ಇದೆ ಗ್ರಾಮಿಗೆ. ಈ ತೂಕದ ಮೇಲೆ ನೋಡೋದಾದ್ರೆ ಈ ಒಂದು ನೆಕ್ಲೆಸ್ನ ಬೆಲೆ 2,44,234 ರೂಪಾಯಿ. 2,44,234 ರೂಪಾಯಿ. ಎಸ್, ಸೂಪರ್ ಆಗಿರುವಂತಹ ರೇಟಲ್ಲಿ ನಾವು ಇದನ್ನು ಪಡ್ಕೊಳ್ಬೋದು. ತುಂಬ ಯಾರಿಗೆಲ್ಲ ಒಂದು 3 ಲಕ್ಷ ಅಂದಾಜು ನಾನು ಒಂದು ನೆಕ್ಲೆಸ್ ತಗೊಳ್ಬೇಕು ಅನ್ನೋ ಪ್ಲ್ಯಾನಲ್ಲಿ ಇದ್ದೀರೋ, ಸೊ ನಿಮಗೆ ಸೂಪರ್ ಆಗಿರುವಂತಹ ಒಂದು ಡಿಸೈನ್ ನಾವು ಇವತ್ತು ತೋರಿಸಿದ್ದೀವಿ. ಇದೇನು ರೇಟ್ ಇದೆ, ಇದಕ್ಕಿಂತ ಕೂಡ ಡಿಸ್ಕೌಂಟ್ ನಿಮಗೆ ಇನ್ನೂ ಸಿಗುತ್ತೆ ಮಂಗಳೂರು ಜ್ಯುವೆಲ್ಸಲ್ಲಿ. ಸೊ ನಮ್ಮ ವೀಕ್ಷಕರಾಗಿದ್ದರೆ ನೀವು. ಎಸ್, ಈಗ ಕಾರ್ಯಕ್ರಮದ ಕೊನೆ ಹಂತ. ಇಷ್ಟು ಜನ ಕಾಲ್ ಮಾಡಿರ್ತೀರಿ, ವಿನ್ನರ್ ಯಾರು ಅಂತ ನೀವು ಕೂಡ ವೇಟ್ ಮಾಡ್ತಾ ಇರ್ತೀರಿ. ನನಗೂ ಕೂಡ ಆ ಕುತೂಹಲ ಇದೆ. ಸೊ ನೋಡೋಣ ಯಾರು ಇವತ್ತಿನ ಈ ಒಂದು ಸಂಚಿಕೆಯ ವಿನ್ನರ್ ಅಂತ. ಎಸ್,
ಎಸ್, ನಮ್ಮ ಫಸ್ಟ್ ಕಾಲರ್ ಮಂಗಳೂರಿಂದ ಎಷ್ಟೊತ್ತಿಗೆ ಸ್ಟಾರ್ಟ್ ಮಾಡಿದಾರೋ ಗೊತ್ತಿಲ್ಲ, ಫಸ್ಟ್ ಕಾಲ್ ಅವರಿಗೆ ಸಿಕ್ಕಿದೆ. ಫಸ್ಟ್ ಕಾಲರೇ ನಮ್ಮ ಇವತ್ತಿನ ವಿನ್ನರ್ ಸುರೇಖಾ ಅವರು ಮಂಗಳೂರಿಂದ ಕರೆ ಮಾಡಿ ಹೇಳಿದ್ದಾರೆ 2.5 ಲಕ್ಷ ಇದರ ಬೆಲೆ ಅಂತ. ಸೂಪರ್ ಸುರೇಖಾ ಅವರೇ, ನಿಮ್ಗೆ ಅಭಿನಂದನೆಗಳು. ಪ್ರಥಮ ಕರೆ ನಿಮ್ದಾಗಿತ್ತು, ನೀವೇ ಸರಿಯಾಗಿ ಗೆಸ್ ಮಾಡಿ 2,50,000 ಅಂತ ಸಮೀಪ ಬೆಲೆಯನ್ನ ಹೇಳಿದಿರಿ. ಸೊ ನಿಮ್ಗೆ ಅಭಿನಂದನೆಗಳನ್ನ ಹೇಳ್ತಾ, ಯಾರೆಲ್ಲ ಕರೆ ಮಾಡಿದಿರೋ ಅವರೆಲ್ಲರಿಗೂ ಕೂಡ ಒಂದು ಸ್ಪೆಷಲ್ ಗಿಫ್ಟ್ ನಮ್ಮ ಮಂಗಳೂರು ಜುವೆಲ್ಸ್ ಅಲ್ಲಿ ಸಿಗುತ್ತೆ. ಸೊ ಮಿಸ್ ಮಾಡದೆ ಮಂಗಳೂರು ಜುವೆಲ್ಸ್ಗೆ ವಿಸಿಟ್ ಮಾಡಿ ನಿಮ್ಮ ಗಿಫ್ಟನ್ನು ತಗೊಳ್ಳಿ. ಹಾಗೆ ಈ ಒಂದು ಕಾರ್ಯಕ್ರಮ ಪ್ರತಿ ಶುಕ್ರವಾರ 6:30ಕ್ಕೆ ಸುದ್ದಿ ನ್ಯೂಸ್ ಪುತ್ತೂರು ಯೂಟ್ಯೂಬ್ ಚಾನೆಲಲ್ಲಿ ಟೆಲಿಕಾಸ್ಟ್ ಆಗುತ್ತೆ. ಸೊ ಮಿಸ್ ಮಾಡದೆ ಕರೆ ಮಾಡಿ ನಿಮ್ಮ ಅದೃಷ್ಟ ಪರೀಕ್ಷೆಗೆ ಮುಂದಾಗಿ. ಜೊತೆಗೆ ಮಂಗಳೂರು ಜುವೆಲ್ಸ್ಗೆ ಕೂಡ ವಿಸಿಟ್ ಮಾಡಿ, ಅಲ್ಲೂ ಕೂಡ ನಿಮ್ಮ ಅದೃಷ್ಟ ಪರೀಕ್ಷೆಯನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇಷ್ಟೊತ್ತು ನಮ್ಮ ಜೊತೆಗೆ ಧನಂಜಯ್ ಅವರು ಈ ಒಂದು ಮಂಗಳೂರು ಜುವೆಲ್ಸ್ ಬಗ್ಗೆ, ಅಲ್ಲಿಯ ಸ್ಕೀಮ್ಗಳ ಬಗ್ಗೆ, ಜೊತೆಗೆ ಇವತ್ತು ನಾವು ತೋರಿಸ್ತಾ ಇರುವಂತಹ ನೆಕ್ಲೆಸ್ ಬಗ್ಗೆ ಕೂಡ ಎಕ್ಸ್ಪ್ಲೈನ್ ಮಾಡ್ರೆ ಅವ್ರಿಗೆ ಕೂಡ ಥ್ಯಾಂಕ್ ಯು ಹೇಳುವಂತಹ ಸಮಯ. ಧನಂಜಯ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಎಸ್, ಇದಾಗಿತ್ತು ಇವತ್ತಿನ ಗೆಸ್ ಮಾಡಿ ಪ್ರೈಸ್ ಗೆಲ್ಲಿ. ನೆಕ್ಸ್ಟ್ ಶುಕ್ರವಾರ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸುದ್ದಿ ನ್ಯೂಸ್ ಪುತ್ತೂರು.